Hare Krishna. Krishna ಎಲ್ಲರಿಗೂ ಸ್ವಾಗತ. Narottam Das Thakur ki jai. Nitai pada kamala Koti chandra sushitala Nitai pada kamala Koti chandra sushitala Jaya jagat jura Jaya jagat jura Enonita vinevai Radha Krishna paitena Enonita vinevai Radha Krishna paitena Ruda Kori Daro Nitai Oh Nitai Pada Kamala Koti Chandra Sushitala Nitai Pada Kamala Koti Chandra Sushitala Se Sambandha Nahi Jat Bhrutta Janma Gelota Se Sambandha Nahi Jat Bhrutta Janma Gelota Sei Pashubhoro Duracha Sei Pashubhoro Duracha Nitai na bolilo mukhe Majilo samsara sukhe Nitai na bolilo mukhe Majilo samsara sukhe Vidya kule kiko rivedar Oh Nitai pada kamala Koti chandra sushitala Oh Nitai pada kamala Koti chandra sushitala Ahankara mata hoya Nitai pada pasariya Oh Ahankara mata hoya Nitai pada pasariya Asatyera satya korimani Asatyera satya korimani Nitayera karuna habe Braja Radha Krishna pabe Nitayera karuna habe Braja Radha Krishna pabe Garo Nitai chara na dukani Oh Garo Nitai chara na dukani Oh Nitai pada kamala Koti chandra sushitala Oh Nitai pada kamala Koti chandra sushitala Nitayera charana satya Sahara sevaka nitya Oh Nitayera charana satya Sahara sevaka nitya Nitai pada sada koro asha Nitai pada sada koro asha
Narotama boro duki, nitai moro koro suki. Narotama boro duki, nitai mora koro suki. Raporanga chara nirapaja. Raporanga chara nirapaja. Nitai tabada kamala. Koti chandra sushitala. Nitai pada kamala. Koti chandra sushitala. Jeshaya jagat sajurai. Eno nitai vinevan. Radha Krishna Paitena. Eno nitai vinevan. Radha Krishna Paitena. Ruda Koridaro Nitai Pai. Oh, Nitai Pada Kamala. Koti Chandra Sushitala. Nitai Pada Kamala. Koti Chandra Sushitala. Hare Krishna. ಎಸ್ ನೋಡಿ, ಇದು ಬರೆದದ್ದು ನಮ್ಮ ಹಾಡಿದ್ದು ನರೋತ್ತಮ ದಾಸ್ ಠಾಕೂರ್. ಇವತ್ತು ಅವರ ಅಪಿಯರೆನ್ಸ್ ಇದೆ, ಅದಕ್ಕೆ ಇದನ್ನು ಹಾಡಿದೆ. ಎಸ್, ಇದನ್ನೊಂದು ಓದುವ. ಶ್ರೀ ನಿತ್ಯಾನಂದ ಪ್ರಭುಗಳ ಪಾದಕಮಲಗಳ ಆಶ್ರಯದಲ್ಲಿ ಕೋಟಿ ಚಂದ್ರಮರನ್ನು ನಾಚಿಸುವಂತ ಕಾಂತಿಯು ಪ್ರಜ್ವಲಿಸುತ್ತದೆ. ಪ್ರಪಂಚಕ್ಕೆ ನಿಜವಾದ ಶಾಂತಿ ಬೇಕಾದರೆ ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನು ಪಡೆಯಬೇಕು. ಶ್ರೀ ನಿತ್ಯಾನಂದ ಪ್ರಭುಗಳ ಪಾದಕಮಲಗಳ ಆಶ್ರಯವನ್ನು ಪಡೆಯುವುದರಿಂದ ಮಾತ್ರ ರಾಧಾಕೃಷ್ಣನನ್ನು ಪಡೆಯುವುದು ಸಾಧ್ಯ. ನಿತ್ಯಾನಂದ ಪ್ರಭುಗಳ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ನಿತ್ಯಾನಂದ ಪ್ರಭುಗಳ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿಕೊಳ್ಳದೆ ಇರುವವನು ತನ್ನ ಅಮೂಲ್ಯವಾದ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಂಡಿದ್ದಾನೆಂದು ನಾವು ತಿಳಿದುಕೊಳ್ಳಬೇಕು. ಅಂತ ಮಾನವನು ನಿಜವಾಗಿ ನಿಗ್ರಹವಿಲ್ಲದ ಪಶುವೇ ಸರಿ, ನೋಡಿ, ಪ್ರಾಣಿಯಂತೆ. ಅವನು ನಿತ್ಯಾನಂದ ಪ್ರಭುಗಳ ದಿವ್ಯನಾಮ ಉಚ್ಚರಿಸದೆ ಇರುವ ಕಾರಣ ಅವನು ಸಂಸಾರ ಸುಖದಲ್ಲಿ ಮುಳುಗಿ ಹೋಗಿದ್ದಾನೆ. ವ್ಯರ್ಥವಾಗಿರುವ ಅವನ ವಿದ್ಯೆ, ಉತ್ತಮವಾದ ಕುಲ ಅವನಿಗೆ ಯಾವ ವಿಧದಲ್ಲೂ ಸಹಾಯ ಮಾಡಬಲ್ಲದು. ಅಹಂಕಾರದಿಂದ ಉನ್ಮತ್ತನಾಗಿ ಶಾರೀರಿಕ ಪ್ರಜ್ಞೆಯಲ್ಲಿ ವ್ಯಕ್ತಿಯು ಈ ರೀತಿಯಲ್ಲಿ ಭಾವಿಸ್ತಾನೆ: ಓ, ಯಾರು ಈ ನಿತ್ಯಾನಂದ? ಅವರು ನನಗೆ ಏನು ಮಾಡಬಲ್ಲರು? ನಾನು ಲಕ್ಷ್ಯ ಬಿಡುವುದಿಲ್ಲ. ಇದರ ಪರಿಣಾಮವಾಗಿ ಅಸತ್ಯವನ್ನು ಅವನು ಸತ್ಯವಾಗಿ ಭಾವಿಸ್ತಾನೆ. ನೀನು ನಿಜವಾಗಿ ರಾಧಾಕೃಷ್ಣನ ಸಾಂಗತ್ಯವನ್ನು ಪಡೆಯಲು ಇಚ್ಛಿಸಿದೆ ಆದರೆ ಮೊದಲು ನಿತ್ಯಾನಂದ ಪ್ರಭುಗಳ ಕೃಪೆಯನ್ನು ಪಡೆಯಬೇಕು. ಅವರು ನಿನ್ನ ಮೇಲೆ ದಯೆ ತೋರಿದಾಗಲೇ ನೀನು ರಾಧಾಕೃಷ್ಣನ ಸಮೀಪಿಸಬಲ್ಲೆ. ಆದ್ದರಿಂದ ನೀನು ನಿತ್ಯಾನಂದ ಪ್ರಭುಗಳ ಪಾದಕಮಲಗಳನ್ನು ದೃಢವಾಗಿ ಹಿಡಿದುಕೊಳ್ಳಬೇಕು. ನಿತ್ಯಾನಂದ ಪ್ರಭುಗಳ ಪಾದಕಮಲಗಳು ಮಾಯೆ ಅಲ್ಲ, ಅವು ಸತ್ಯವಾದವು. ನಿತ್ಯಾನಂದ ಪ್ರಭುಗಳ ದಿವ್ಯವಾದ ಭಕ್ತಿ ಸೇವೆಯನ್ನು ಮಾಡುವವನು ಕೂಡ ದಿವ್ಯಲಿ ಸದಾ ನಿತ್ಯಾನಂದ ಪ್ರಭುಗಳ ಪಾದಕಮಲಗಳನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸು. ಈ ನರೋತ್ತಮ ದಾಸನು ತುಂಬ ದುಃಖಿತನಾಗಿದ್ದಾನೆ. ಆದ್ದರಿಂದ ಅವನು ಸುಖಿಯಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಾನೆ. ಪ್ರಭು, ದಯವಿಟ್ಟು ನನ್ನನ್ನು ನಿಮ್ಮ ಪಾದಕಮಲಗಳ ಹತ್ತಿರ ಇಟ್ಟುಕೊಳ್ಳಿ. ನರೋತ್ತಮ ದಾಸ್ ಠಾಕೂರ್ ಅವರ ಪಾದಕಮಲದಲ್ಲಿ ಇದ್ದಾರೆ ಕೃಷ್ಣನು, ಆದರೆ ಅದು ನಮ್ರತೆ. ಹಾಗೆ ಅವರು ಕೇಳ್ತಾ ಇದ್ದಾರೆ, ನನ್ನನ್ನು ಪಾದಕಮಲದ ಹತ್ರ ಇಟ್ಕೊಳ್ಳಿ. ನಾವು ಆ್ಯಕ್ಚುಲಿ ಈ ರೀತಿ ಕೇಳಬೇಕು, ನಾವು ಕೇಳೋದಿಲ್ಲ. ಅವರಿದ್ದಾರೆ ಆಲ್ರೆಡಿ. ಎಸ್, ಕೃಷ್ಣ ಚೈತನ್ಯ ಸ್ಟಾರ್ಟ್ ಮಾಡುವ. ಸತ್ಯೇ ರೇ ಸತ್ಯ ಹರಿಮಾನಿ. ಅಧ್ಯಾಯ 9. ಒಂದು ನಿಮಿಷ ಮೆಸೇಜ್ ಹಾಕು.
ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 9. ನೋಡಿ, ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ. ಇದಕ್ಕೆ ಹೇಳುವಂಥದ್ದು ಎಸೆನ್ಸ್ ಆಫ್ ದಿ 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 ಗೀತಾ. ಈ ನಡುವಿದು 6 ಅಧ್ಯಾಯ, ಯಾವುದು 7ರಿಂದ 12, ಅದು ಎಸೆನ್ಸ್ ಆಫ್ ಗೀತಾ. ಆದರೆ ಈ 9ನೇ ಅಧ್ಯಾಯ ಎಸೆನ್ಸ್ ಆಫ್ ದಿ ಎಸೆನ್ಸ್ ಆಫ್ ದಿ ಎಸೆನ್ಸ್ ಆಫ್ ದಿ ಎಸೆನ್ಸ್, ತುಂಬಾ ಇಂಪಾರ್ಟೆಂಟ್. ಗುಹ್ಯತಮ ಜ್ಞಾನ, ಪರಮ ಗುಹ್ಯ ಜ್ಞಾನ. ಎಸ್, ಈಗ ನಾವು 9 ಅಧ್ಯಾಯ ಸ್ಟಾರ್ಟ್ ಮಾಡೋ ಮುಂಚೆ 8ನೇ ಅಧ್ಯಾಯ ನೋಡುವ. ನಾವೆಂತೆಲ್ಲ ನಿನ್ನೆ ಕಲ್ತೇವೆ ಅಂತ. ನಿನ್ನೆ ಫಸ್ಟ್ 2 ಶ್ಲೋಕದಲ್ಲಿ ಅರ್ಜುನನಿಗೆ ಡೌಟ್ಸ್ ಇರ್ತದೆ, ಮತ್ತೆ 3ನೇ ಮತ್ತು 4ನೇ ಶ್ಲೋಕದಲ್ಲಿ ಭಗವಂತ ಅದನ್ನು ಕ್ಲಾರಿಫೈ ಮಾಡ್ತಾನೆ, ಅವನ ಡೌಟ್ಸ್ ಅನ್ನು. ಹಾಗಾಗಿ ಅಲ್ಲಿ ಅರ್ಜುನ ಕೇಳೋ ಪ್ರಶ್ನೆ ಅಂತಂದ್ರೆ ಟೆಕ್ನಿಕಲ್ ಟರ್ಮ್ಸ್, ಆದಿಭೂತಂ ಆದಿದೈವಂ ಆದಿಯಜ್ಞಂ ಇದೆಲ್ಲ ಕೇಳ್ತಾನೆ, ಮತ್ತೆ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಆದ್ರೆ ಲಾಸ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಅರ್ಜುನ, ಎಂಡ್ ಆಫ್ ಲೈಫ್, ಸಾಯುವಾಗ ಎಂತ ಅಂತ. ಎಂಡ್ ಆಫ್ ಲೈಫ್ ಅಲ್ಲಿ ಎಂತ ಆಗ್ತದೆ, ಯಾವ ದೇಹ ಸಿಗ್ತದೆ, ಮತ್ತೆ ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಯೋ ಟೈಮಲ್ಲಿ ಎಂತ ಆಗ್ತದೆ, ಮತ್ತೆ ಹೇಗೆ ಅವ ಮರಳಿ ದೇವತೆ ಮನೆಗೆ ಹೋಗ್ತಾನೆ, ಇದೆಲ್ಲ ಆ ಸೆಕ್ಷನ್ ಅಲ್ಲಿ ಬಂತು. ಮತ್ತೆ ಕೃಷ್ಣ ಈ 8ನೇ ಅಧ್ಯಾಯದಲ್ಲಿ ಕೆಲವು ವಿಷಯವನ್ನು ರಿಪೀಟ್ ಆಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಅಧ್ಯಾಯಕ್ಕೆ ಭಗವತ್ ಪ್ರಾಪ್ತಿ ಅಂತ ಹೆಸರು, ಅಟೈನಿಂಗ್ ಸುಪ್ರೀಂ. ಕೃಷ್ಣನ ಒಂದು ಯಾರಾದರೂ ಈ ಭಕ್ತಿ ಸೇವೆ ಮಾಡಿದರೆ, ನನಗೆ ಭಕ್ತಿ ಸೇವೆ ಮಾಡಿದರೆ, ಯಾರಾದರೂ ನನ್ನ ಸ್ಮರಣೆ ಬಂದರೆ ಅವನಿಗೆ ಸಾಯುವಾಗ ಅವ ನನ್ನ ಬಳಿಗೆ ಬರ್ತಾನೆ ಅಂತ ಭಗವಂತ ಹೇಳ್ತಾನೆ. ಅದೇ ರೀತಿ ನಿನ್ನೆ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಿಲ್ಲ, ಯಾವುದು ಈ ಯೋಗ ಮಿಶ್ರದ ಭಕ್ತಿ, ಅದು ಕೂಡ ಉಂಟು. ನಿನ್ನೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೇನೆ ಪಾಯಿಂಟ್, ಅಂದ್ರೆ ಈ 9 ಶ್ಲೋಕದಿಂದ 13 ಶ್ಲೋಕ ಎಂತಂದ್ರೆ ಯೋಗಿನವರಿಗೆ ಯೋಗ ಮಿಶ್ರ ಭಕ್ತಿ. ಈ ಭಕ್ತ ಅಂದ್ರೆ ಯೋಗಿನವರು ಯಾವ ರೀತಿ, ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೇನೆ. ಅವರು ಅಷ್ಟಾಂಗ ಯೋಗ ಮಾಡಬೇಕು, ಮತ್ತೆ ಈ ಷಡ್ಚಕ್ರ ಸಿಸ್ಟಮ್, ಷಡ್ಚಕ್ರ ಅಂಡ್ ಅವರು ದಿನದಲ್ಲಿ ಸಾಯಬೇಕು, ಮತ್ತೆ ಉತ್ತರಾಯಣದಲ್ಲಿ ಸಾಯಬೇಕು. ಇದು ಯೋಗಿ, ಅಷ್ಟಾಂಗ ಯೋಗಿನವರಿಗೆ, ನಮಗೆ ಅಲ್ಲ, ಭಕ್ತನವರಿಗೆಲ್ಲ. ಮತ್ತೆ ಪಕ್ಷ ಇಂಪಾರ್ಟೆಂಟ್, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇದೆಲ್ಲ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ವಿಷಯ ಉಂಟು ಅದರಲ್ಲಿ, ಎಂತಂದ್ರೆ ಈಗ ಯೋಗಿನವರು ಅವರು ಎಲ್ಲ ಇದನ್ನು ಬ್ಲಾಕ್ ಮಾಡ್ಬೇಕಂತೆ. ಎಂತ ಹೇಳಿದ್ರೆ ಪ್ರಾಣ ಬಿಡುವಾಗ, ಅಂದ್ರೆ ಮೀನ್ ಎಂತಂದ್ರೆ ಆನಸ್ ಮತ್ತೆ ರೆಕ್ಟಮ್, ನಾವು ಮಲ ವಿಸರ್ಜನೆ ಮಾಡೋದು ಮತ್ತೆ ನಾವು ಮೂತ್ರ ಮಾಡೋದು, ಅದನ್ನು ಬ್ಲಾಕ್ ಮಾಡ್ಬೇಕಂತ. ಯಾಕೆಂದ್ರೆ ಇನ್ ಕೇಸ್ ಅದು ಬ್ಲಾಕ್ ಮಾಡೋದಿದ್ರೆ ಅದರಲ್ಲಿ ಅವರ ಪ್ರಾಣ ಹೋಗ್ತದಂತೆ, ಯೋಗಿನವ್ರದ್ದು. ಹಾಗೆ ಹೋದ್ರೆ ಅವರು ಪ್ರಾಣಿ ಆಗ್ತಾರಂತೆ, ಅವರು ಪ್ರಾಣಿ ಆಗ್ತಾರೆ. ಹಾಗಾಗಿ ಆ ಎರಡನ್ನು ಅವ್ರು ಬ್ಲಾಕ್ ಮಾಡಬೇಕು. ಬ್ಲಾಕ್ ಮಾಡಿ ಎಂತ ಮಾಡ್ಬೇಕು ಅವರು, ಈ ತಲೆಯಲ್ಲಿ ಇರುವಂತ ಕಿವಿ, ಕಣ್ಣು, ಇಲ್ಲದೆ ಬಾಯಿ, ಇಲ್ಲದೆ ಮೂಗು, ಇಲ್ಲಿ ಎಲ್ಲಿಯಾದ್ರು, ಇಲ್ಲದ್ರೆ ಇಲ್ಲಿಂದ ಬಿಡ್ತಾರೆ ಪ್ರಾಣ, ಅಲ್ಲಿ ಬಿಡ್ಬೇಕಂದ್ರೆ ಅಲ್ಲಿ ಬಿಟ್ರೆ ಅವರಿಗೆ ಬ್ರಾಹ್ಮಣ ಬಾಡಿ ಸಿಗ್ತದೆ ನೆಕ್ಸ್ಟ್ ಲೈಫಲ್ಲಿ. ಇದೆಲ್ಲ ರೂಲ್ಸ್ ಅವರಿಗೆ ಇರುವಂಥದ್ದು, ಯಾರು ಯೋಗಿನವರಿಗೆ. ಆದರೆ ಭಕ್ತರಿಗೆ ಆಗಿಲ್ಲ. ಅವರು ನಂಬಿಕೆ ಇಟ್ಕೊಂಡು ಈ ಭಕ್ತಿ ಸೇವೆ ಮಾಡಬೇಕು, ಕೃಷ್ಣನಿಗೆ ಸೇವೆ ಮಾಡಬೇಕು, ಕೃಷ್ಣನನ್ನು ಸ್ಮರಣೆ ಮಾಡಬೇಕು. ಅವರಿಗೆ ಈ ರೀತಿ ಎಲ್ಲ ಮಾಡ್ಬೇಕಂದಿಲ್ಲ.
ಕೃಷ್ಣ ಹೇಳ್ತಾನೆ, ನಾನು ಪರ್ಸನಲಿ ಅವರನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತೇನೆ. ಎಸ್, ಈ ರೀತಿ ನಾವು ನಿನ್ನೆ ನೋಡಿದೆವು. ಈಗ ನಾವು 9ನೇ ಅಧ್ಯಾಯಕ್ಕೆ ಹೋಗುವ. ಎಸ್, ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ. ನೋಡಿ, ಈ ನಾನು ಹಾಗೆ ಹೇಳಿದಾಗ ಇದು ಎಸೆನ್ಸ್ ಆಫ್ ದಿ ಎಸೆನ್ಸ್ ಈ ಅಧ್ಯಾಯ. ಇದರಲ್ಲಿ ತುಂಬಾ ಸೀಕ್ರೆಟ್ ಎಲ್ಲ ಹೇಳ್ತಾನೆ. ಗುಹ್ಯ ಅಂದ್ರೆ ಸೀಕ್ರೆಟ್. ಈಗ ಇದರಲ್ಲಿ ಒಂದು ಶ್ಲೋಕ ಉಂಟು, ಅದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅದಕ್ಕೆ ಹೇಳುವಂಥದ್ದು ಆ ಶ್ಲೋಕ ಇಡೀ ಈಗ ಈ ಚತುರ್ಶ್ಲೋಕಿ 10ನೇ ಅಧ್ಯಾಯದ್ದು 8, 9, 10, 11 ಅದು ಚತುರ್ಶ್ಲೋಕಿ ಭಗವದ್ಗೀತಾ 4 ಶ್ಲೋಕ. ಆ ಶ್ಲೋಕದಲ್ಲಿ 4 ಶ್ಲೋಕ ಚತುರ್ಶ್ಲೋಕಿ ಭಗವದ್ಗೀತದು. ಆದ್ರೆ ಫಸ್ಟ್ಗೆ 2 ಶ್ಲೋಕ ಭಕ್ತ ಎಂತ ಮಾಡ್ಬೇಕಂತ, 8 ಮತ್ತು 9, ಮತ್ತೆ 10 ಮತ್ತು 11 ಭಗವಂತ ರೆಸಿಪ್ರೋಕೇಟ್ ಆಗಿ ಎಂತ ಕೊಡ್ತಾನೆ ಅಂತ. ಫಸ್ಟ್ ನಾವು ಮಾಡಬೇಕು, ಮತ್ತೆ ಭಗವಂತ ರೆಸಿಪ್ರೋಕೇಶನ್ ಕೊಡ್ತಾನೆ. ಹಾಗೆ ಅದಕ್ಕೆ ಎಸೆನ್ಸ್ ಆಫ್ ಭಗವದ್ಗೀತೆ ಅಂತ ಹೇಳ್ತಾರೆ 4 ಶ್ಲೋಕಕ್ಕೆ. ಆದ್ರೆ ಇಲ್ಲಿ ಒಂದು ಶ್ಲೋಕ ಉಂಟು 9ನೇ ಅಧ್ಯಾಯದ, ಅದಕ್ಕೆ ಎಸೆನ್ಸ್ ಆಫ್ ದಿ ಎಸೆನ್ಸ್ ಹೇಳ್ತಾರೆ. ಯಾವುದು? ಮನ್ಮನ ಮದ್ಭಕ್ತು. ಅದು 2 ಸಲ ಬಂದಿದೆ. ಆಕ್ಚುಲಿ 18ನೇ ಅಧ್ಯಾಯದು 65ನೇ ಶ್ಲೋಕ, ಅದು 65th ಶ್ಲೋಕ. ಆದ್ರೆ ಕೃಷ್ಣ ಅಲ್ಲಿ ತನಕ ವೆಯ್ಟ್ ಮಾಡಲಿಲ್ಲ. ಕೃಷ್ಣ ಇಲ್ಲಿ ಹೇಳಿದ್ದಾನೆ, ಇಲ್ಲಿ ಹೇಳಿ ವಾಪಸ್ ಅಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅದು? ಮನ್ಮನ ಭವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕರು. ಅಂದ್ರೆ ಕೃಷ್ಣ ಹೇಳುವುದು 4 ವಿಷಯ. ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತು, ನನ್ನ ಭಕ್ತನಾಗು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮಾಂ ನನಗೆ ನಮಸ್ಕಾರ ಮಾಡು. ಪ್ರಭುಪಾದ ಇದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಮನ್ಮನ ಅಂದ್ರೆ ಅಂತ ಜಪ ಮಾಡ್ಲಿಕ್ಕೆ. ಮನ್ಮನ ಮದ್ಭಕ್ತು, ನಮ್ಮ ಭಕ್ತ ಅಂದ್ರೆ ಶ್ರವಣ, ಈ ಎಂತ ಹೇಳೋದು, ಕ್ಲಾಸ್ ಕೇಳುವಂಥದ್ದು, ಈ ಓದುವಂಥದ್ದು, ಇದೆಲ್ಲ ಶ್ರವಣ. ಮತ್ತೆ ಮಧ್ಯಾಜಿ, ನನಗೆ ಪೂಜೆ ಅಂದ್ರೆ ಕೃಷ್ಣ ಪ್ರಭುಪಾದ್ 108 ದೇವಸ್ಥಾನ ಮಾಡಿದ್ದಾರೆ, ವಿಗ್ರಹ ಡಿಟೀಸ್ ಅನ್ನು ಸ್ಥಾಪನೆ ಮಾಡಿದ್ದಾರೆ, ಅದಕ್ಕೂ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಮಾಂ ನಮಸ್ಕರು, ನಮಸ್ಕಾರ ಅಂದ್ರೆ ಅಡ್ಡ ಬೀಳುವಂಥದ್ದು. ಪ್ರಭುಪಾದಿಗೆ 80 ವರ್ಷ ಆಗಿತ್ತು ಆ ಟೈಮಲ್ಲಿ, ಅವರು ಅಡ್ಡ ಬೀಳ್ತಾ ಇದ್ರು, ಅವ್ರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಎಸ್, ಕೃಷ್ಣ ಚೈತನ್ಯ. ಈಗ ಸ್ಟಾರ್ಟ್ ಮಾಡುವ ಕ್ಲಾಸ್. ಅಧ್ಯಾಯ 9. ಎಸ್, ಅಧ್ಯಾಯ 9ರಲ್ಲಿ ಎಂತೆಲ್ಲ ಉಂಟಂತ ಹೇಳ್ತೇನೆ. ಫಸ್ಟ್ 1 ರಿಂದ 3 ಶ್ಲೋಕ ಕೃಷ್ಣ ಹೊಗಳ್ತಾ ಇದ್ದಾನೆ. ಗ್ಲೋರಿಫೈಸ್ ದ ನಾಲೆಜ್ ಈಸ್ ಅಬೌಟ್ ಟು ರಿವೀಲ್. ನಿಜವಾದ ಜ್ಞಾನವನ್ನು ರಿವೀಲ್ ಮಾಡ್ತಾ ಇದ್ದಾನೆ ಕೃಷ್ಣ. ಮತ್ತೆ 4 ರಿಂದ 10 ಐಶ್ವರ್ಯ ಜ್ಞಾನ, ಕೃಷ್ಣ ರಿಲೇಷನ್ ವಿತ್ ದಿಸ್ ವರ್ಲ್ಡ್, ಕೃಷ್ಣನ ಸಂಬಂಧ ಈ ಲೋಕದಲ್ಲಿ ಹೇಗೆ ಉಂಟಂತ. ಮತ್ತೆ 11 ರಿಂದ 25 ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಷಿಪರ್ಸ್ ಆಫ್ ಲಾರ್ಡ್ ಕೃಷ್ಣ, ಬೇರೆ ಬೇರೆ ಟೈಪ್ ವರ್ಷಿಪರ್ಸ್ ಇದ್ದಾರೆ. ಮತ್ತೆ 26 ರಿಂದ 34 ದ ಗ್ಲೋರೀಸ್ ಆಫ್ ಕೃಷ್ಣ ಭಕ್ತಿ. ನೋಡಿ, ಈ ಲಾಸ್ಟ್ ಇದು 26 ರಿಂದ 34 ಶ್ಲೋಕ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದ್ರ ಲಾಸ್ಟ್ ಶ್ಲೋಕ ಬರುವಂಥದ್ದು ಮನ್ಮನ ಮದ್ಭಕ್ತು. ಎಸ್, ಈಗ ಈ ಅಧ್ಯಾಯದಲ್ಲಿ ಒಂದು ಸಿಮಿಲಾರಿಟೀಸ್ ಉಂಟು 7ನೇ ಅಧ್ಯಾಯಕ್ಕೆ ಮತ್ತೆ ಈ ಅಧ್ಯಾಯಕ್ಕೆ. 7th ಚಾಪ್ಟರ್ ಅಂಡ್ 9th ಚಾಪ್ಟರ್ ಸಿಮಿಲಾರಿಟೀಸ್ ಎಂತ ನೋಡಿ. 7ನೇ ಅಧ್ಯಾಯದಲ್ಲಿ ಇಲ್ಲಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ಡೀಪ್ ಆಗಿ ಹೇಳಿದ್ದಾನೆ, ಅಲ್ಲಿ ಹೇಳಿದ್ದಾನೆ 7ನೇ ಅಧ್ಯಾಯದಲ್ಲಿ, ಆದ್ರೆ ಇಲ್ಲಿ ತುಂಬಾ ಡೀಪ್ ಆಗಿ ಹೇಳಿದ್ದಾನೆ. ಫಸ್ಟಿಗೆ ಎಕ್ಸಾಂಪಲ್ ಹೇಗಂದ್ರೆ 7ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ಶ್ಲೋಕ, ಮತ್ತೆ 9ನೇ ಅಧ್ಯಾಯದ 1 ಮತ್ತು 2ನೇ ಶ್ಲೋಕ ಎಂತ ಕೇಳುವಂತ ತಶುಣು. ಸೇಮ್ ಇಲ್ಲಿ ಕೂಡ ಅದೇ. ಮತ್ತೆ 7ನೇ ಅಧ್ಯಾಯದ 4 ರಿಂದ 7 ಶ್ಲೋಕ ಮತ್ತೆ 12 ಶ್ಲೋಕ, ಮತ್ತೆ 9ನೇ ಅಧ್ಯಾಯದ 4 ರಿಂದ 10 ಶ್ಲೋಕ ಕೃಷ್ಣನ ಶಕ್ತಿಗಳು, ಎನರ್ಜೀಸ್, ಮತ್ತೆ ಕೃಷ್ಣನ ಸಂಬಂಧ ಈ ಭೌತಿಕ ಲೋಕದಲ್ಲಿ. ಮತ್ತೆ 7ನೇ ಅಧ್ಯಾಯದ 8 ರಿಂದ 11 ಶ್ಲೋಕ, ಮತ್ತೆ 9ನೇ ಅಧ್ಯಾಯದ 16 ರಿಂದ 19 ಶ್ಲೋಕ ಕೃಷ್ಣ ಅಲ್ಲಿ ರಸಮಾಪ್ಸು ಕೌಂತೆ ಇದೆಲ್ಲ ಹೇಳ್ತಾನೆ. ಇಲ್ಲಿ ಕೂಡ ಕೃಷ್ಣ ಆಲ್
ಪರ್ವೇಸಿವ್ನೆಸ್ ವಿದಿನ್ ದಿಸ್ ವರ್ಲ್ಡ್, ಅಂದ್ರೆ ಕೃಷ್ಣ ಎಲ್ಲ ರೀತಿಯಲ್ಲಿ ಕೃಷ್ಣ ಇಲ್ಲಿ ಇದ್ದಾನೆ ಅಂತ. ಮತ್ತೆ 7ನೇ ಅಧ್ಯಾಯದು 20ರಿಂದ 23, ಮತ್ತೆ 9ನೇ ಅಧ್ಯಾಯದು 20ರಿಂದ 28 ದೇವತಾ ಆರಾಧನೆ ಮತ್ತೆ ಕೃಷ್ಣ ಆರಾಧನೆ ಬಗ್ಗೆ, ಡೆಮಿಗಾಡ್ ವರ್ಷಿಪ್ ವರ್ಸಸ್ ಕೃಷ್ಣ ವರ್ಷಿಪ್. ಮತ್ತೆ 7ನೇ ಅಧ್ಯಾಯದು 24ರಿಂದ 26 ಮತ್ತೆ 9ನೇ ಅಧ್ಯಾಯದು 11ರಿಂದ 15 ನಿರಾಕಾರವಾದಿಗಳು ವರ್ಸಸ್ ಕೃಷ್ಣ, ಡಿವೋಟೀಸ್ ಇನ್ ಅಂಡರ್ಸ್ಟ್ಯಾಂಡ್ ಕೃಷ್ಣ, ಇಂಪರ್ಸನಲಿಸ್ಟ್ ವರ್ಸಸ್ ಡಿವೋಟೀಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣ. ಹಾಗಾಗಿ ಇದು ಸಿಮಿಲಾರಿಟಿ ಉಂಟು, ಆದರೆ ಇಲ್ಲಿ ಭಗವಂತ ಡೀಪ್ ಆಗಿ ಹೇಳಿದ್ದಾನೆ. ಎಸ್ ಕೃಷ್ಣ ಚೈತನ್ಯ. ಅಧ್ಯಾಯ 9. ಎಸ್, ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ. ಎಸ್, ರಾಜವಿದ್ಯಾ ಅಂದ್ರೆ ಕಿಂಗ್ ಆಫ್ ಆಲ್ ನಾಲೆಜ್. ಎಸ್, ಶ್ಲೋಕ 1. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನಂ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ಸಂಕಟ ನಮಗೆ ಕೂಡ, ನಮ್ಮ ಸಂಕಟ ಬರುವಾಗ ನಾವು ವೆಂಕಟರಮಣ ಹತ್ರ ಹೋಗ್ತೇವೆ, ಬಾಕಿ ಟೈಮಲ್ಲಿ ಹೋಗುವುದಿಲ್ಲ. ಹಾಗಾಗಿ ಇಲ್ಲಿ ಎಂತ ಹೇಳುವಂಥದ್ದು ಭಗವಂತ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ. ಪ್ರಭು ಹೇಳ್ತಾರೆ, ಮೇನ್ ಪ್ರಾಬ್ಲಮ್ ಅಂತಂದ್ರೆ ಅಸೂಯೆ. ಈಗ ಕುರುಕ್ಷೇತ್ರ ಯುದ್ಧ ಆದದ್ದು ಯಾಕೆ? ಧೃತರಾಷ್ಟ್ರನಿಗೆ ಪಾಂಡವರ ಮೇಲೆ ಅಸೂಯೆ. ಈ ಅಸೂಯಿಂದ ಎಂತಾಯ್ತು? ಟೋಟಲ್ ಅವನ ಮಕ್ಕಳು ಎಲ್ಲರೂ ಸತ್ತು ಹೋದ್ರು. ಪ್ರಭುಪಾದ ಹೇಳುವಂಥದ್ದು, ಅಸೂಯೆ ಹೇಗಂದ್ರೆ ಈ ಹಾವು ಎಂತ ಮಾಡುವಂಥದ್ದು? ಹಾವು ನೇಚರ್ ಅಂತಂದ್ರೆ ಅಸೂಯೆ, ಎನ್ವಿಯಸ್, ಅನ್ನೆಸೆಸರಿಲಿ ಅದು ಬೈಟ್ ಮಾಡುವಂಥದ್ದು, ಕಚ್ಚುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಹಾವನ್ನು ಕಂಟ್ರೋಲ್ ಮಾಡಬಹುದಂತೆ. ಹೇಗೆ? ಈ ಹಾವನ್ನು ಹಿಡಿಯುವವ ಅವ ಎಂತ ಮಾಡ್ತಾನೆ? ಇದು ಮಾಡ್ತಾನೆ, ಮೀ 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 ಹೀಗೆ ಮಾಡ್ತಾನೆ. ಆಗ ಮಾಡುವ ಅದು ಕಂಟ್ರೋಲಿಗೆ ಬರ್ತದೆ. ಆದರೆ ಮನುಷ್ಯನ ಅಸೂಯೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಕಷ್ಟ. ಇದೆಂತಾಗ್ತದೆ ನಿಮಗೆ ಗೊತ್ತಿರ್ಬೋದು, ಟರ್ಮೈಟ್ ಅಂದ್ರೆ ಇದ್ದಿಲು. ಯಾವುದೊಂದು ಮರಕ್ಕೆ ಇದ್ದಿಲು ಬಂದ್ರೆ ನೀವು ಇಮಿಡಿಯೇಟ್ ಅದಕ್ಕೆ ಎಂತಾದ್ರೂ ಪ್ರಿಕಾಷನ್ ತೆಗಿಬೇಕು, ಎಂತಾದ್ರೂ ಹಾಕಬೇಕು. ಇಲ್ಲದ ಎಂತಾಗ್ತದೆ, ಅದು ಪೂರ್ತಿ ಮರವನ್ನು ತಿಂದು ಬಿಡ್ತದೆ. ಅದೇ ರೀತಿ ಅಸೂಯೆ ತುಂಬಾ ಡೇಂಜರಸ್. ಅಸೂಯೆ ಎಂತ ಮಾಡ್ತದೆ? ನಮ್ಮನ್ನು ಟೋಟಲಿ, ನಾವು ಇದ್ದೇವೆ ಜಸ್ಟ್, ಆದರೆ ಫುಲ್ ನಮ್ಮನ್ನು ತಿಂದು ಬಿಡ್ತದೆ. ಕೃಷ್ಣ ಅಂತ ಹೇಳುವಂಥದ್ದು, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದದ್ದು. ಪ್ರಭುಪಾದ ಹೇಳ್ತಾರೆ 99.9% ಪೀಪಲ್ ಇನ್ ಕಲಿಯುಗ. ಯಾಕಂದ್ರೆ ನಮ್ಗೆ ನೋಡಿ, ಟೋಟಲ್ 700 crores ಪಾಪ್ಯುಲೇಷನ್ ಉಂಟು ಇಡೀ ವರ್ಲ್ಡ್ ಅಲ್ಲಿ. ಅದರಲ್ಲಿ ಇನಿಷಿಯೇಟೆಡ್ ಡಿವೋಟೀಸ್ ಇರುವಂಥ 1 ಲಕ್ಷ. ಮತ್ತೆ ಕೆಲವರೆಲ್ಲ ಫಾಲೋ ಮಾಡ್ತಾರೆ, ಜಾಸ್ತಿ ಇಲ್ಲ, ಪರ್ಸೆಂಟೇಜ್ ವೈಸ್ 0.001% ಡಿವೋಟೀಸ್ ಇದ್ದಾರೆ, ಕೃಷ್ಣ ಭಕ್ತರು ತುಂಬ ಕಡಿಮೆ. ಕಳೆದ 50 ವರ್ಷದಿಂದ ಪ್ರಭುಪಾದ ಸ್ಟಾರ್ಟ್ ಅಂದರೆ ಅಮೆರಿಕಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಆಲ್ಮೋಸ್ಟ್ ಒಂದು 55 ವರ್ಷದಿಂದ ಇಷ್ಟು ಮಂದಿ ಇದ್ದಾರೆ. ಇದೆ ಅಂತ ಏನೂ ಅಲ್ಲ.
ಹಾಗೆ ಪ್ರಭು ಹೇಳ್ತಾರೆ, ಯಾಕೆ ಜನರಲ್ಲಿ ಇದನ್ನು ತಗೊಳ್ಳುವುದಿಲ್ಲ ಕೃಷ್ಣ ಪ್ರಜ್ಞೆಯನ್ನು? ಯಾಕೆಂದ್ರೆ ಪ್ರಭು ಹೇಳ್ತಾರೆ, ಅವರಿಗೆ ಕೃಷ್ಣನ ಮೇಲೆ ಅಸೂಯೆ. ಹೇಗಂದ್ರೆ ಹೆಚ್ಚಿನವರು, ಈಗ ನಾವು ಹೊರಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೋಗುವಾಗ, ಪುಸ್ತಕದ ಡಿಸ್ಟ್ರಿಬ್ಯೂಷನ್ಗೆ, ಜನರು ಹೇಳುವುದೆಂತ, ನಾನು ಕೂಡ 16,108 ಮದುವೆ ಆಗ್ತೇನೆ, ಕೃಷ್ಣ ಮಾಡಿದನು ಅವರಿಗೆ ಮಾಡ್ಲಿಕ್ಕೆ ಇಚ್ಛೆ. ಆದರೆ ಕೃಷ್ಣ 16,108 ಹೆಂಡತಿಯರು ಪ್ರಭು ಹೇಳ್ತಾರೆ, ಈ ಕ್ಯಾನ್ ಮ್ಯಾರಿ 16,108 ಬಿಲಿಯನ್ ವೈಫ್ಸ್. ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಮಾಡ್ಬೋದಂತೆ ಕೃಷ್ಣನಿಗೆ. ಎಷ್ಟು ಬೇಕಿದ್ದು ಆಗ್ಬೋದು. ಅವರಿಗೆಲ್ಲರಿಗೂ ವಜ್ರ ಹಿಡಿದು ಮನೆಯನ್ನು ಕಟ್ಟಿಕೊಟ್ಟು. ನಿನ್ಗೆ ಆಗ್ತದ? ಇಲ್ಲ. ಮತ್ತೆ ಅವ ಎಲ್ಲರ ಹತ್ರ, ಎಲ್ಲ ಹೆಂಡತಿಯರ ಹತ್ರ 10 ಮಕ್ಕಳನ್ನು ಹುಟ್ಟಿಸಿದ. ನಿನ್ಗೆ ಆಗ್ತದ? ಇಲ್ಲ. ಹಾಗಾಗಿ ನಾವು ಭಗವಂತ ನಮ್ಗೆ ಇಮಿಟೇಟ್ ಮಾಡ್ಲಿಕ್ಕೆ ಉಂಟು ಇಚ್ಛೆ, ಆದ್ರೆ ಭಗವಂತ ಮಾಡಿದನ್ನು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಗೋವರ್ಧನ ಬೆಟ್ಟವನ್ನು ಕಿರು ಬೆರಳು ಎತ್ತಿದ್ದಾನೆ, 7 ದಿವಸ 7 ರಾತ್ರಿ. ನಿನ್ಗೆ ಆಗ್ತದ? ಇಲ್ಲ. ಕೃಷ್ಣ ಯಶೋದೆಗೆ ಪೂರ್ತಿ ಬ್ರಹ್ಮಾಂಡವನ್ನು ಬಾಯಲ್ಲಿ ತೋರಿಸಿದ್ದಾನೆ, ನೀನು ತೋರಿಸು. ಅದು ಜನರಿಗೆ ಇಮಿಟೇಟ್ ಮಾಡ್ಲಿಕ್ಕೆ ಇಷ್ಟ ಕೃಷ್ಣನಾಗಿ. ನಾನು ಕೃಷ್ಣ. ಯಾಕೆ? ಅಸೂಯೆ. ಇದು ಮೇನ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಾವು ಹೊರಗೆ ಬರಬೇಕು. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹೇಳುವಂಥದ್ದು 5ನೇ ಅಧ್ಯಾಯದಲ್ಲಿ ಎಂತ ಹೇಳ್ತೇನೆ ಕೃಷ್ಣ, ಲಾಸ್ಟ್ ಶ್ಲೋಕ, ಪೀಸ್ ಫಾರ್ಮುಲಾ, ಶಾಂತಿಯ ಫಾರ್ಮುಲಾ. ಭೋಕ್ತಾರ ಯಜ್ಞ ತಪಸ, ಎಂಜಾಯರ್ ನಾನು, ಸರ್ವಲೋಕ ಮಹೇಶ್ವರಂ, ಕಂಟ್ರೋಲರ್ ನಾನು, ಸೂರ್ಯದಂ ಸರ್ವಭೂತಾನ, ಎಲ್ಲ ಜೀವಿಗಳ ಹಿತೈಷಿ ನಾನು. ಆದ್ರೆ ನಾವೆಂತ? ಎಂಜಾಯರ್ ನಾನು, ಕಂಟ್ರೋಲರ್ ನಾನು, ವೆಲ್ ವಿಷರ್ ನಾನು. ಎಂತ ಕೃಷ್ಣ ಹಾಗೆ ನಮ್ಗೆ ಇಮಿಡಿಯೇಟ್ ಮಾಡ್ಲಿಕ್ಕೆ ಎಷ್ಟೇ ಇಚ್ಛೆ ಕೃಷ್ಣ ಮಾಡಿದನು. ಇದು ನಮ್ಮ ತಮ್ಮ. ಯಾಕೆ? ಅಸೂಯೆ. ಇದು ಎಲ್ಲದಕ್ಕೂ ಕಾರಣ. ಆದ್ರೆ ಇಲ್ಲಿ ಅರ್ಜುನನಿಗೆ ಅಸೂಯೆ ಇಲ್ಲ. ಅದಕ್ಕೆ ಭಗವಂತ ಅವನಿಗೆ ಹೇಳ್ತಾ ಇದ್ದಾನೆ ಗುಹ್ಯತಮ ಜ್ಞಾನ. ಗುಹ್ಯತಮ ಅಂದ್ರೆ ಕಾನ್ಫಿಡೆನ್ಷಿಯಲ್. ಭಗವಂತ ಯಾಕೆ ಅವನಿಗೆ ಹೇಳ್ತಾ ಇದ್ದಾನೆ, ನಮ್ಗೆ ಯಾಕೆ ಹೇಳ್ತಾ ಇಲ್ಲ? ಯಾಕೆಂದ್ರೆ ಅರ್ಜುನನಿಗೆ ಅಸೂಯೆ ಇಲ್ಲ, ನಮ್ಗೆ ಅಸೂಯೆ ಉಂಟು. ನಾವೀಗ ಹೇಳ್ಬೋದು ನನಗೆ ಕೂಡ ಅಸೂಯೆ ಇಲ್ಲ ಅಂತ. ಇಲ್ಲ ಸರ್. ಎಂತಂದ್ರೆ ಅಸೂಯೆ ಇಲ್ಲದಿದ್ರೆ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಗೊತ್ತಾಗ್ತದೆ. ಪ್ರಭು ಹೇಳ್ತಾರೆ, ಆಕ್ಟಿವಿಟೀಸ್ ಅಲ್ಲಿ ಗೊತ್ತಾಗ್ತದೆ. ನಾವು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಎಷ್ಟು ಭಾಗಿಯಾಗಿದ್ದೇವೆ, ಭಗವಂತನಿಗೆ ನಾವು ಎಷ್ಟು ಡೆಡಿಕೇಟ್ ಮಾಡಿದ್ದೇವೆ. ಇದು ನಾವು ಅಂದ್ರೆ ರಿಸಲ್ಟ್. ಈಗ ಪ್ರಭುಪಾದ್ ಎಲ್ಲವನ್ನು ಕೃಷ್ಣನಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ನಾನು ಎಂಜಾಯ್ ಇರಲ್ಲ ಅಂತ. ಹಾಗಾಗಿ ಹೇಳುವುದು ದೊಡ್ಡ ವಿಷಯ ಅಲ್ಲ, ನಾವು ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಎಸ್, ನನಗೆ ಕೂಡ ಅಸೂಯೆ ಇಲ್ಲ, ಕೃಷ್ಣ ಎಂಜಾಯ್. ಓಕೆ, ಎಸ್, ತೋರಿಸು. ರಿಸಲ್ಟ್ ಫಲೇನ ಪರಿಚತ್. ಪ್ರಭುಪಾದ್ ಹೇಳ್ತಾರೆ, ಬೈ ರಿಸಲ್ಟ್ ವಾಟ್ ಯು ಆರ್ ಡೂಯಿಂಗ್. ಖಾಲಿ ಬಾಯಲ್ಲಿ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಎಂದು ಅಸೂಯೆ ಇಲ್ಲವಾದ್ರಿಂದ ನಿನಗೆ ಗುಹ್ಯತಮ ಜ್ಞಾನ, ಕಾನ್ಫಿಡೆನ್ಷಿಯಲ್ ವಿಷಯ. ಇಲ್ಲಿ 3 ವಿಷಯ ಉಂಟು. ಹೇಗೆಂದ್ರೆ ಭಗವಂತ ಈ 2ನೇ ಅಧ್ಯಾಯದಲ್ಲಿ, 2ರಿಂದ 6 ಅಧ್ಯಾಯ, 2nd ಚಾಪ್ಟರ್ ಟು 6th ಚಾಪ್ಟರ್, 2, 3, 4, 5, 6 ಒಟ್ಟಿಗೆ 5 ಅಧ್ಯಾಯ. ಅಲ್ಲಿ ಭಗವಂತ ಅಂತ ಹೇಳಿದಾನೆ, ಈ ಮ್ಯಾಟರ್ ಅಂದ್ರೆ ಜಡವಸ್ತು ಮತ್ತೆ ಆತ್ಮ, ಅದರ ಬಗ್ಗೆ ಕೊಟ್ಟಿದ್ದಾನೆ. ನಾಲೆಜ್ ಆಫ್ ಮ್ಯಾಟರ್ ಅಂಡ್ ಸ್ಪಿರಿಟ್, ಇದು ಕಾನ್ಫಿಡೆನ್ಸ್, ಇದು ಗುಹ್ಯ ಅಂತ ಹೇಳುವಂಥದ್ದು, ಗುಹ್ಯ. ಮತ್ತೆ 7 ಮತ್ತು 8ನೇ ಅಧ್ಯಾಯದಲ್ಲಿ ಅಲ್ಲಿ ಭಗವಂತ ಭಕ್ತಿ ಬಗ್ಗೆ ಜ್ಞಾನ ಕೊಟ್ಟಿದ್ದಾನೆ, ನಾಲೆಜ್ ಆಫ್ ಭಕ್ತಿ, ಇದು ಗುಹ್ಯ ತರ. ಇಲ್ಲಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡುವಂಥದ್ದು ಕೇವಲ ಭಕ್ತಿ,
ಇದಕ್ಕೆ ಗುಹ್ಯತಮ ನೋಡಿ, ಇಲ್ಲಿ ಗುಹ್ಯತಮ. ಇದು ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಫಸ್ಟಿಗೆ ಕಾನ್ಫಿಡೆನ್ಷಿಯಲ್ ಗುಹ್ಯ, ಮತ್ತೆ ಮೋರ್ ಕಾನ್ಫಿಡೆನ್ಷಿಯಲ್ ಗುಹ್ಯತರ, ಮತ್ತೆ ಈಗ ಬರುವಂಥದ್ದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಭಯಂಕರ ಸೀಕ್ರೆಟ್, ಇದಕ್ಕೆ ಗುಹ್ಯತಮ. ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಹತ್ರ ಬಂಗಾರ ಇರ್ತದೆ, ಮತ್ತೆ ಹಣ ಎಲ್ಲ ಇರ್ತದೆ. ನಾವು ಅದನ್ನು ಲಾಕರಲ್ಲಿ ಇಡ್ತೇವೆ, ಇಲ್ಲ ಮನೆಯಲ್ಲಿ ಎಂತಾದ್ರೂ ಇಡ್ತೇವೆ. ನಾವು ಎಲ್ಲರಿಗೂ ಹೇಳುವುದಿಲ್ಲ ಅದನ್ನು, ಇಷ್ಟು ಹಣ ಉಂಟು, ಇಷ್ಟು ಬಂಗಾರ ಉಂಟು ಅಂತ. ನಮ್ದು ಕ್ಲೋಸ್, ಈಗ ಗಂಡ ಹೆಂಡತಿಗೆ ಹೇಳ್ತಾರೆ, ಎಲ್ಲರ ಆಚೆ ಮಕ್ಕಳಿಗೆ ಹೇಳ್ತಾರೆ, ಅದನ್ನು ಬಿಟ್ಟು ಇಲ್ಲ ತಂದೆ ತಾಯಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳುವುದಿಲ್ಲ, ಕಾನ್ಫಿಡೆನ್ಷಿಯಲ್. ಅದೇ ಕೃಷ್ಣ ಕೂಡ ಈ ಕಾನ್ಫಿಡೆನ್ಷಿಯಲ್ ವಿಷಯ ಹೇಳ್ತಾ ಇದ್ದಾನೆ. ಈಗ ನಮ್ಗೆ ಕೆಲವೊಮ್ಮೆ ಆಗ್ಬೋದು, ಎಸ್ ಕೃಷ್ಣನ ಹತ್ರ ಕೂಡ ಕಾನ್ಫಿಡೆನ್ಸ್ ಹೇಳ್ಬೇಕು. ಇಲ್ಲ ಸರ್, ಯಾಕೆಂದ್ರೆ ನಾವು ಈ ಲೆವೆಲ್ಗೆ ಬರಬೇಕು. ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದ್ರಿಂದ ನಿನಗೆ ಗುಹ್ಯತಮ ಜ್ಞಾನ ಸಾಕ್ಷಾತ್ ತಿಳಿದುಕೊಡುತ್ತೇನೆ. ಹಾಗಾಗಿ ಅಸೂಯೆ ಹೋಗ್ಬೇಕು. ಅಸೂಯೆ ಹೋಗ್ಬೇಕಿದ್ರೆ ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಯು ಶುಡ್ ಡೂ ಸಾಧನ, ನೈಸ್ ಸಾಧನ. ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಮಂಗಳಾರತಿ, ಜಪ, ಮತ್ತೆ ದರ್ಶನಾರತಿ, ಮತ್ತೆ ಭಾಗವತಂ ಕ್ಲಾಸ್, ಇದು ಒಳ್ಳೆ ಸಾಧನ. ಈ ರೀತಿ ಒಳ್ಳೆ ಸಾಧನ ಮಾಡಿ ಮತ್ತೆ ನಾವು ಸೇವೆ ಮಾಡಬೇಕಂತೆ. ಯಾಕೆಂದ್ರೆ ಸಾಧನದಿಂದ ಅಹಂಕಾರ ಬರ್ತದೆ, ಮತ್ತೆ ನಾವು ನಮ್ರರಾಗಿ ಸೇವೆ ಮಾಡಬೇಕು ಭಗವಂತನಿಗೆ. ಈ ರೀತಿ ಮಾಡಿದರೆ ಮತ್ತೆ ನಮಗೆ ಅಸೂಯೆ ಹೋಗ್ತದೆ. ಈಗ ಹೋಗುವುದಿಲ್ಲ ಅಸೂಯೆ, ಈಗ ಉಂಟು. ಯಾಕೆ ಕೃಷ್ಣನಿಗೆ ಕೊಡ್ಬೇಕು ನಾನು? ಅವ್ರು ಹೇಳ್ತಾರೆ ನಾನು ಕೊಡುವುದಿಲ್ಲ. ಅದಂತಂದ್ರೆ ಫೋರ್ಸಿಂದ ಬರುವುದಲ್ಲ, ಪ್ರೀತಿಯಿಂದ, ಸುಸುಖಂ, ಸಂತೋಷದಿಂದ ಅನುಷ್ಠಾನ ಮಾಡೋದು ಬರ್ತದೆ ನೆಕ್ಸ್ಟ್. ಹಾಗಾಗಿ ಸಾಕ್ಷಾತ್ ತಿಳಿಸ್ಕೊಡದೆ, ಇದನ್ನು ತಿಳಿದು ನೀನು ಐಕ್ಯವಾದ ಸಂಕಟದಿಂದ ಪಾರಾಗ್ತದೆ. ಈಗ ನೋಡಿ, ನಮ್ಮ ಸಂಕಟ ನಾವು ಪಾರಾಗ್ತಾ ಇಲ್ಲ, ಒಂದು ಮುಗಿತದೆ, ಇನ್ನೊಂದು ಬರ್ತದೆ. ಯಾಕೆ? ಯಾಕೆಂದ್ರೆ ವಿಷಯ ಸಿಂಪಲ್, ನಮ್ಗೆ ಕೃಷ್ಣ ಗುಹ್ಯತಮ ಜ್ಞಾನವನ್ನು ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ಸಂಕಟದಲ್ಲಿ ಇದ್ದೇವೆ. ಬರ್ತದೆ, ಇನ್ನೊಂದು ಬರ್ತದೆ. ಆದ್ರೆ ಕೃಷ್ಣ ಅಂತ ಹೇಳ್ತಾನೆ, ಈ ಗುಹ್ಯತಮ ಜ್ಞಾನವನ್ನು ತಿಳಿದ್ರೆ ನಾವು ಸಂಕಟದಿಂದ ಪಾರಾಗುತ್ತೇವೆ. ಇದಕ್ಕೆ ನಾವು ಪ್ರೊಸೆಸ್ ಅಪ್ಲೈ ಮಾಡಬೇಕು. ಓಕೆ, ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಕೃಷ್ಣನಿಗೆ ಹೇಳುವಂಥದ್ದು ಅಂತ ಈ ವಿದ್ಯೆ. ಇದು ರಾಜವಿದ್ಯೆ, ಅಂದ್ರೆ ಕಿಂಗ್ ಆಫ್ ಆಲ್ ನಾಲೆಜ್. ದಿಸ್ ನಾಲೆಜ್ ಇಸ್ ದ ಕಿಂಗ್ ಆಫ್ ಎಜುಕೇಶನ್, ರಾಜ ವಿದ್ಯೆ. ಮತ್ತೆ ದ ಮೋಸ್ಟ್ ಸೀಕ್ರೆಟ್ ಆಫ್ ಆಲ್ ಸೀಕ್ರೆಟ್, ಎಲ್ಲ ರಹಸ್ಯ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ. ನೋಡಿ, ಪರಿಶುದ್ಧ ಅಂದ್ರೆ ಪ್ಯೂರ್ ಜ್ಞಾನ, ಆತ್ಮದ ನೇರ ತಿಳುವಳಿಕೆ ಕೊಡ್ತದೆ, ಡೈರೆಕ್ಟ್. ಇದು ಧರ್ಮದ ಪರಿಪೂರ್ಣತೆ. ಈಗ ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಜನರಿಗೆ ಧರ್ಮ ಎಂತ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪ್ರಭುಪಾದ ಹೇಳುವಂಥದ್ದು, ಕಲಿಯುಗ ಪೀಪಲ್ ದೇ ಡೋಂಟ್ ನೋ ವಾಟ್ ಈಸ್ ಧರ್ಮ. ಪ್ರಭುಪಾದ ಒಂದು ಪುಸ್ತಕ ಬರೆದಿದ್ದಾರೆ ಧರ್ಮ ಅಂತ. ಧರ್ಮ ಅಂದ್ರೆ ಅಂತ ಪ್ರಭುಪಾದ ಹೇಳ್ತಾರೆ, ಸಕ್ಕರೆ ಧರ್ಮ ಅಂತ ಸಿಹಿ, ಮೆಣಸಿನ ಧರ್ಮ ಅಂತ ಖಾರ, ಅದೇ ರೀತಿ ಜೀವೇ ಧರ್ಮ ಅಂತ ಜೀವೇರೇ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್, ನಾವು ಭಗವಂತ ನಿತ್ಯ ಸೇವಕರು. ಇದು ನಮ್ಮ ಧರ್ಮ, ಪ್ರಜಾಪ್ರಭುತ್ವ ಹಕ್ಕು ಅಂದ್ರೆ ನಮ್ದು ಧರ್ಮ, ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಹಾಗೆ ಧರ್ಮ ಅಂದ್ರೆ ಅವರವರ ಎಕ್ಸ್ಪ್ಲನೇಷನ್. ಧರ್ಮ ಅಂದ್ರೆ ಈಗ ಹೇಗಂದ್ರೆ, ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ, ಕಾರಲ್ಲಿ, ಸಡನ್ ಸಿಗ್ನಲ್ ಬಂತು, ರೆಡ್ ಆಗಿದೆ, ರೆಡ್ ಕಲರ್, ನಾನಲ್ಲಿ ನಿಲ್ಲಿಸ್ಬೇಕು. ನಾನಿಂದ ಮಾಡಿದ್ರೆ ಸೀದಾ ಹೋಗ್ತೇನೆ. ಸೀದಾ ಹೋದ ಕೂಡಲೇ ಅಲ್ಲಿ ಟ್ರಾಫಿಕ್ ನಾವು ಇರ್ತಾನೆ, ಒಂದ ನಿಲ್ಲಿಸ್ತಾನೆ, ಇಲ್ಲದ್ರೆ ಅಲ್ಲಿ ಫೋಟೋ ತೆಗೆದು ನನಗೆ ಲೆಟರ್ ಬರ್ತದೆ ಮನೆಗೆ. ರೂಲ್ಸ್ ಬ್ರೇಕ್ ಮಾಡಿದಾಗೆ 5,000 rupees ಫೈನ್.
ನಾವು ಹೇಳ್ಬೋದು ಎಸ್ ನಾನು ಯಾರ್ದು ಕೇಳುವುದಿಲ್ಲ. ಇಲ್ಲ, ಅಲ್ಲಿ ಕಟ್ಟಲೇಬೇಕು, ಇಲ್ಲಂದ್ರೆ ಅಲ್ಲಿ ನೋಟಿಸ್ ಬರ್ತದೆ, ಒಂದರ ಮೇಲೆ ಇನ್ನೊಂದು ನೋಟಿಸ್ ಬರ್ತದೆ. ಅದೇ ರೀತಿ ಧರ್ಮ ಅಂದ್ರೆ ಭಗವಂತ ಕೊಟ್ಟ ರೂಲ್ಸ್. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಚಾರಣರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಿದ್ಧರು ಕೊಡ್ಲಿಕ್ಕೆ ಆಗುದಿಲ್ಲ, ಗಂಧರ್ವರು ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಮನುಷ್ಯರು ಕೊಡ್ಲಿಕ್ಕೆ ಆಗುದಿಲ್ಲ, ಅಸುರರು ಕೊಡ್ಲಿಕ್ಕೆ ಆಗುದಿಲ್ಲ, ಯಾರು ಕೊಡ್ಲಿಕ್ಕೆ ಆಗುದಿಲ್ಲ. ರೂಲ್ಸ್ ಕೊಡುವಂಥದ್ದು ಭಗವಂತ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಈಗ ಹೇಗೆ ನಾನು ಇದನ್ನು ಬ್ರೇಕ್ ಮಾಡಿದೆ, ಟ್ರಾಫಿಕ್ ರೂಲ್ಸ್, ಏನಾಗುದಿಲ್ಲ, ಲೆಟರ್ ಬರ್ತದೆ, ಫೈನ್ ಕಟ್. ಅದೇ ರೀತಿ ಭಗವಂತ ಕೊಟ್ಟ ರೂಲ್ಸ್ ಅನ್ನು ನಾವು ಬ್ರೇಕ್ ಮಾಡಿದ್ರೆ ಸಾಯುವಾಗ ನಿನ್ನೆ ನಾವು ಅಂದ್ರೆ ಸಾಯುವಾಗ ಎಂತ ಆಗ್ತದೆ ಅಂತ. ಹಾಗಾಗಿ ಅದೆಲ್ಲ ನಾವು ಅನುಭವಿಸ್ಲಿಕ್ಕೆ ಉಂಟು. ರೂಲ್ಸ್ ಫಾಲೋ ಮಾಡಬೇಕು. ಈಗ ಹೆಚ್ಚಿನವರ ಪ್ರಕಾರ ಬೇರೆ ಬೇರೆ ಧರ್ಮ ಉಂಟು. ಈಗ ಭಾಗವತಂ ಅಲ್ಲಿ ಫಸ್ಟ್ ಮೊದಲನೇ ಸ್ಕಂದದ್ದು ಮೊದಲನೇ ಅಧ್ಯಾಯದು 2ನೇ ಶ್ಲೋಕ. ಆ ಶ್ಲೋಕವನ್ನು ಹೇಳ್ತೇನೆ. ಧರ್ಮ ಪ್ರೋಜಿತ ಕೈತವಾತ್ರ ಪರಮ ನಿರ್ಮತ್ಸರಾಣಾಂ ಸತಾ ವೇದ್ಯಂ ವಾಸ್ತವಂ ವಸ್ತುಂ ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರರೀಶ್ವರ ಸದ್ಯೋ ಹೃದಯ ಅವರುಜ್ಯತೆ ಅತ್ರ ಕೃತಿವಿ ಶುಶ್ರುಭಿ ತತ್ಕ್ಷಣಾತ್. ಈ ಶ್ಲೋಕ ಅಂತ ಹೇಳುವಂಥದ್ದು ಧರ್ಮ ಪ್ರೋಜಿತ ಕೈತವ. ಅತ್ರ ಕೈತವ ಅಂದ್ರೆ ಚೀಟಿಂಗ್ ರಿಲಿಜನ್. ಭಾಗವತಂ ಎಂತ ಮಾಡ್ತದೆ, ಈ ಚೀಟಿಂಗ್ ರಿಲಿಜನ್ ಅನ್ನು ತೆಗೆದು ಹೊರಗೆ ಆಗ್ತದೆ. ಯಾವುದೆಲ್ಲ ಚೀಟಿಂಗ್ ರಿಲಿಜನ್? ಕೈತವ ಧರ್ಮ ಅಂದ್ರೆ ಫಸ್ಟಿಗೆ ಉಪಧರ್ಮ. ಉಪಧರ್ಮ ಅಂದ್ರೆ ಎಂತ? ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಪಾಪದವರಿಗೆ ಹೆಲ್ಪ್ ಮಾಡುವುದು, ಮಾನವೀಯತೆ, ಸಮಾಜ ಸೇವೆ, ರಾಷ್ಟ್ರ ಸೇವೆ, ಇದೆಲ್ಲ ಉಪಧರ್ಮ. ಉಪಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ನೆಕ್ಸ್ಟ್ ವಿಧರ್ಮ. ವಿಧರ್ಮ ಅಂದ್ರೆ ಬೇಡದ ಆಕ್ಟಿವಿಟೀಸ್. ಜನರು ತುಂಬಾ ಹೊಂದಿದ್ದಾರೆ. ಅಂದ್ರೆ ನಾನು ಇಲ್ಲಿ ನೋಡ್ತೇನೆ, ಗಣೇಶ ಚತುರ್ಥಿ ಆಗುವಾಗ ಹೇಳಲಿಕ್ಕೆ ಇದಾಗ್ತದಪ್ಪ. ಅಂದ್ರೆ ಎದುರಲ್ಲಿ ಇಲ್ಲಿ ಒಂದು ಫೇಮಸ್ ಕಾಲೇಜ್ ಕೂಡ, DJ ಮತ್ತೆ ಎಲ್ಲ ಗಾಂಜಾ ಹೇಳ್ತಾ ಕುಡಿತಾ, ಹಿಂದೆ ದೇವರ ಪೊಸಿಷನ್, ಎದುರಲ್ಲಿ ಕುಡಿದು ಡ್ಯಾನ್ಸ್ ಮಾಡುವಂಥದ್ದು, ಇದಕ್ಕೆ ವಿಧರ್ಮ ಹೇಳುವಂಥದ್ದು. ಅದನ್ನು ಕೂಡ ರಿಜೆಕ್ಟ್ ಮಾಡ್ತದೆ. ಇಂಥದ್ದು ಇರುವಂಥದ್ದು ಮೊಸರುಳಿಕೆ ಅದೆಲ್ಲ ಎಷ್ಟೋ ಮಂದಿ ಸಾಯ್ತಾರೆ ಅದರಲ್ಲಿ, ಮೇಲೆ ಹತ್ತಿಸುವಂಥದ್ದು. ವಿಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ಮತ್ತೆ ಛಲಧರ್ಮ, ಬುದ್ಧಿಸ್ಟ್ ಫಾಲೋ ಮಾಡುವಂಥದ್ದು, ಅದನ್ನು ಕೂಡ ರಿಜೆಕ್ಟ್ ಮಾಡ್ತದೆ. ಮತ್ತೆ ಯಾವ ಧರ್ಮ ಆಕ್ಸೆಪ್ಟ್ ಮಾಡುವಂಥದ್ದು? ಭಾಗವತಂ. ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸೀದ. ಪರೋಧರ್ಮ ಅಂದ್ರೆ ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ ಕೃಷ್ಣನ ಹೆಸರು. ಅಕ್ಕಜ, ಬಿಯಾಂಡ್ ಅವರ್ ಸೀಯಿಂಗ್. ನಮ್ಮ ಈ ಕಣ್ಣಿಗೆ ಕೃಷ್ಣ ಕಾಣುವುದಿಲ್ಲ, ಅಧೋಕ್ಷಜ. ಅಹೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಅಪ್ರತಿಯತ 24 ಗಂಟೆ, ಇದು ಪರೋಧರ್ಮ. ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸೀದತಿ. ಇದು ಪರ್ಫೆಕ್ಷನ್. ಹಾಗೆ ಫಸ್ಟ್ ಆಫ್ ಆಲ್ ನಮಗೆ ಧರ್ಮದ ಡೆಫಿನೇಷನ್ ಗೊತ್ತಿಲ್ಲ. ನಮ್ಮ ಪ್ರಕಾರ ಯಾವುದೇ ಧರ್ಮ ಅಲ್ಲ ಸರ್. ಭಗವಂತ ಈ ಚಾಪ್ಟರ್ ಇದನ್ನು ಹೇಳ್ತಾನೆ. ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದ ನೋಡಿ, ಇದು ಇಟರ್ನಲ್. ಮತ್ತೆ ಸುಸುಖಂ ಅಂದ್ರೆ ಸಂತೋಷದಿಂದ ಅನುಷ್ಠಾನ ಮಾಡೋದು. ಇದು ಫೋರ್ಸ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ಮೀನ್ಸ್ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಈಗ ಮೊನ್ನೆ ನಿತ್ಯಾನಂದರದಶಿ, ಯಾರೆಲ್ಲ ಬಂದಿದ್ದು ಗೊತ್ತಿಲ್ಲ, ಫೆಸ್ಟಿವಲ್ ಇತ್ತು ಟೆಂಪಲ್ ಅಲ್ಲಿ. ನಾವೆಂತ ಮಾಡಿದ್ವಿ? ಕೀರ್ತನ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಚಾಂಟ್, ಡ್ಯಾನ್ಸ್, ಮತ್ತೆ ಫೀಸ್ಟ್ ಇತ್ತು. 20 ಐಟಮ್ ಇತ್ತು, ತಿಂದೇವು.
ಪ್ರಭುಪಾದ ಹೇಳಿದ್ದಾರೆ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಜಾಲಿ, ಯಾವಾಗಲೂ ಜಾಲಿ. ಯಾಕೆ ಪ್ರಭುಪಾದ ಹೇಳೋದು, ಕೃಷ್ಣ ಇನ್ ಗೋಲೋಕ ಈಸ್ ಆಲ್ವೇಸ್ ಡ್ಯಾನ್ಸಿಂಗ್ ವಿತ್ ಗೋಪೀಸ್, ಈಸ್ ಇನ್ ಜಾಲಿ, ವಿ ಆರ್ ಆಲ್ಸೋ ಇನ್ ಜಾಲಿ. ಸಂತೋಷ ಸುಸುಕಂ ಸಂತೋಷದಿಂದ ಅನುಷ್ಠಾನ, ಫೋರ್ಸ್ಫುಲ್ ಇಲ್ಲ, ಫೋರ್ಸ್ ಇಲ್ಲ, ಅನುಷ್ಠಾನ ಮಾಡುವಂಥದ್ದು. ಇದು ನಿಜವಾದ ವಿದ್ಯೆ. ಎಸ್. ಶ್ಲೋಕ 3. ಅಶ್ರದ್ಧಾ ಜಾನ ಪುರುಷ ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ರಿಂದ ಅವರು ಐಕ ಜಗತ್ತಿನ ಜನನ ಮರಣದ ಮಾರ್ಗಕ್ಕೆ ಹಿಂದಿರುಗುವರು. ಯಾಕೆ ಹೆಚ್ಚಿನವರು ಕೃಷ್ಣ ಭಜನೆ ತಗೊಳ್ಳುವುದಿಲ್ಲ? ಯಾಕೆಂದ್ರೆ ಅವರಿಗೆ ಭಗವಂತನ ಮೇಲೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ಲ, ಅವರಿಗೆ ಸಿಗುವುದಿಲ್ಲ. ಅಂದ್ರೆ ಕೃಷ್ಣ ನನ್ನನ್ನು ಪಡೆಯಲಾರರು, ಕೃಷ್ಣ ಸಿಗುವುದೇ ಇಲ್ಲ. ಅವರು ಪ್ಲಾನ್ ಇದ್ರು ಕೂಡ ಅದು ವೇಸ್ಟ್ ಆಗುತ್ತೆ. ಅವ್ರಿಗೆ ಶ್ರದ್ಧೆ ಇಲ್ಲ, ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ಲ. ಅವ್ರು ಎಂತಾಗ್ತದೆ, ಐಕ ಜಗನ ಜನನ ಪುನರಪಿ ಜನನ ಪುನರ್ಮನ, ಹುಟ್ಟು ಸಾವು. ಈ ಲೈಫ್ ಮನುಷ್ಯ ಆಗಿ ನೆಕ್ಸ್ಟ್ ಪ್ರಾಣಿ, ನೆಕ್ಸ್ಟ್ ಪಕ್ಷಿ, ಎಂತಾದ್ರು ಇರುವೆ ಕೂಡ ಆಗುವ, ಎಂತ ಕೂಡ ಆಗುವ, ನೆಕ್ಸ್ಟ್ ಪ್ರಾಣಿ ಕೂಡ ಆಗುವ, ಮನುಷ್ಯ ಕೂಡ ಆಗುವ. ಈ ರೀತಿ ಹುಟ್ಟು ಸಾವು. ಹಾಗಾಗಿ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋಣ. ಭಗವಂತನ ಇದು ಮಾತು, ನಮ್ದು ಮಾತಲ್ಲ. ಭಗವಂತ ಅಂತ ಹೇಳ್ತಾನೆ ಅರ್ಜುನನಿಗೆ, ಭಕ್ತಿ ಶ್ರದ್ಧಾವಂತರು ನನ್ನನ್ನು ಪಡೆಯಲಾರರು. ಹಾಗಾಗಿ ನಮ್ಗೆ ಈ ಜನ್ಮ ಮೃತ್ಯು ಜಡವ್ಯಾಧಿಯ ಸೈಕಲಿಂದ ನಾವು ಹೊರಗೆ ಬರಬೇಕಿದ್ರೆ ನಾವು ಭಕ್ತಿ ಸೇವೆ ಮಾಡಬೇಕು. ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮಸ್ಸಾನಿ ಸರ್ವಭೂತಾನಿ ನಾಚಾಂತೇಶು ಅವಸ್ಥಿತ. ನನ್ನ ಅವ್ಯಕ್ತ ಸ್ವರೂಪ ನಾನು ಇಡೀ ವಿಶ್ವ ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್, ಟೋಟಲ್ ಇನ್ಕನ್ಸೀವಬಲ್. ಅಚಿಂತ್ಯ ಅಂದ್ರೆ ನಮ್ಗೆ ಅರ್ಥ ಆಗುವುದಿಲ್ಲ, ಇದು ಕಷ್ಟ. ಚೈತನ್ಯ ಕೊಟ್ಟದ್ದು, ನಾನು ಇಡೀ ವಿಶ್ವವನ್ನು ವ್ಯಾಪಿಸ್ತೇನೆ, ಎಲ್ಲ ಜೀವ ನನ್ನಲ್ಲಿ, ನಾನು ಅವರಲ್ಲಿ ಇಲ್ಲ. ಇದು ಹೇಗೆ ನಾವು ತಿಳಿಯುವಂಥದ್ದು? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಹಿರಣ್ಯಕಶಿಪು ಪ್ರಹ್ಲಾದನ ಹತ್ರ ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ? ಪ್ರಹ್ಲಾದ ಮಹಾರಾಜ್ ಹೇಳ್ತಾನೆ, ಇದ್ದಾನೆ. ಆಗ ಹೊಡಿತಾನೆ, ತಾ ದಾ ಡಾ. ಆಗ ನರಸಿಂಹದಿಂದ ಬರ್ತಾನೆ. ಈಗ ನೀವು ಕೂಡ ಕೇಳ್ತೀರಿ ನನ್ನ ಹತ್ರ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ ಅಂತ. ನಾನು ಇದ್ದೇನೆ ಅಂತ ಹೇಳಿದೆ, ಹೊಡಿಯುವಾಗ ಇಲ್ಲ ನರಸಿಂಹ. ಆಕ್ಚುಲಿ ಕೃಷ್ಣ ಪ್ರತಿಯೊಂದು ಅಣುವಲ್ಲಿ ಇದ್ದಾನೆ. ಆದ್ರೆ ಪ್ರಹ್ಲಾದ ಮಹಾರಾಜ್ ಹೇಳುವಾಗ ಬಂದ, ನಾವು ಹೇಳುವಾಗ ಬರುವುದಿಲ್ಲ. ಇಷ್ಟೇ ವ್ಯತ್ಯಾಸ. ನನ್ನ ಅವ್ಯಕ್ತ ಸ್ವರೂಪ ನಾನು ಇಡೀ ವಿಶ್ವ ವ್ಯಾಪಿಸ್ತೇನೆ, ಎಲ್ಲಾ ಜೀವ ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಅಂದ್ರೆ ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಅಭೇದ ತತ್ವ. ಇದ್ದಾನೆ, ಇಲ್ಲ. ಭಕ್ತರಿಗೆ ಇದ್ದಾನೆ, ಆ ಭಕ್ತರಿಗೆ ಇಲ್ಲ. ಏಕೆಂದ್ರೆ ಪ್ರಭುಪಾದ್ 108 ದೇವಸ್ಥಾನ ಮಾಡಿದ್ರು. ಪ್ರಭುಪಾದ್ ಅಂದ್ರೆ ಎಲ್ಲ ಕಡೆ ಹೋಗ್ತಾ ಇದ್ರು ದೇವಸ್ಥಾನಕ್ಕೆ. ಪ್ರಭುಪಾದ್ ಹೇಗಂದ್ರೆ ಡಿಟಿಸ್ ಅನ್ನು ನೋಡುವಾಗ ಅಳು ಬರ್ತಾ ಇದ್ರು ಪ್ರಭುಪಾದ್ಗೆ. ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ ಅಳುವನ್ನು. ನಾನು ಕೂಡ ಅಂದ್ರೆ ಆಗ್ತದೆ. ಈಗ ಹೇಗಂದ್ರೆ ಫಿಲ್ಮ್ ಸ್ಟಾರ್ಸ್ನವರು ನಾಳೆ ಅವನಿಗೆ ಸೀನ್, ಅಳುವ ಸೀನ್ ಇದ್ರೆ ರಾತ್ರಿ ಎಲ್ಲ ಅದರದ್ದು ರಿಹರ್ಸಲ್ ಮಾಡ್ತಾನೆ, ಮತ್ತೆ ಬೆಳಿಗ್ಗೆ ಬರ್ತದೆ ಅವನಿಗೆ ಅಳು. ಈಗ ಪೂರ್ತಿ ಅದನ್ನು ಯೋಚನೆ ಮಾಡ್ತಾನೆ. ಅದೇ ನಾವು ಕೂಡ ಹಾಗೆ ಅಳುವುದು. ಆದರೆ ನಾವು ಸಹಜೀಯ ಅಂದ್ರೆ ಅದು ನಮ್ಮ ಚೀಪ್. ನಮಗೆ ಆಕ್ಚುಲಿ ಒಳಗೆ ಆ ಭಾವ ಇಲ್ಲ. ಅದು ನಾವು ಅದನ್ನು ಎಂತ ಹೇಳುವಂಥದ್ದು, ಒಂದು ಆಕ್ಟಿಂಗ್ ನಮ್ದು. ಹಾಗೆ ಪ್ರಭುಪಾದ ಹಾಗೆ ಅಲ್ಲ, ಶುದ್ಧ ಭಕ್ತರು. ಅವರು ಡಿಟಿಸ್ ನೋಡುವಾಗ ಅಳ್ತಾ ಇದ್ರು, ಅಂದ್ರೆ ಬರ್ತಾ ಇದ್ರು ಅವರಿಗೆ ಡಿಟಿಸ್ ಅನ್ನು ಹೀಗೆ ನೋಡ್ತಾ ಇದ್ರು. ಹಾಗೆ ಇಲ್ಲಿ ನಾವು ಎಂತ ತಿಳಿಬೇಕು, ಈಗ ನಾವು ಕೂಡ ದೇವರನ್ನು ನೋಡ್ತೇವೆ, ನಮಗೆ ಅದು ಫೀಲಿಂಗ್ ಬರುವುದಿಲ್ಲ. ದೇವರನ್ನು ಇದ್ದಾರೆ, ಆದ್ರೆ ನಮ್ಗೆ ಆ ಕಣ್ಣು ಇಲ್ಲ ನೋಡ್ಲಿಕ್ಕೆ.
ಇದನ್ನು ನಾವು ತಿಳಿಯುವಂಥದ್ದು. ಎಸ್. ಶ್ಲೋಕ 5. ನ ಚ ಮತ್ಸಾನಿ ಭೂತಾನಿ ಪಶ್ಯಾಮಿ ಯೋಗಂ ಐಶ್ವರಂ ಭೂತ ವೃನ್ನ ಚ ಭೂತೋ ಅಸ್ತೋ ಮಮಾತ್ಮ ಭೂತ ಭಾವನಾ. ಆದರೂ ಶಿಷ್ಯಾದಲ್ಲಿ ನನ್ನಲ್ಲಿ ಆಧರಿಸಲ್ಲ, ನನ್ನ ಯೋಗ ಸಮೃದ್ಧಿ ನೋಡು. ಎಲ್ಲಾ ಜೀವಪಾಲ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದ್ರೆ ನಾನೇ ಶಿಷ್ಯ. ಏಕೆಂದ್ರೆ ಕೃಷ್ಣ ಎಂತ ಮಾಡಿದ್ದಾನೆ, ಈ ಭೌತಿಕ ಲೋಕ ಇದಕ್ಕೆ ಈ 3 ವಿಷ್ಣುವಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾರೆಲ್ಲ? ಕಾರಣೋದಕ ವಿಷ್ಣು, ಗರ್ಭೋದಕ ವಿಷ್ಣು, ಕ್ಷೀರೋದಕ ವಿಷ್ಣು. ಮತ್ತೆ ವೈಕುಂಠದಲ್ಲಿ ಪ್ರಭು ಹೇಳ್ತಾರೆ ಎಸ್ ಗಿವನ್, ಅಲ್ಲಿ ನಾರಾಯಣ. ಈ ಭೌತಿಕ ಲೋಕದಲ್ಲಿ ವಿಷ್ಣು. ಆಗ ಕೃಷ್ಣ ಎಜಾನ್ ಮಾಡಿದ್ದಾನೆ ಎಲ್ಲರಿಗೆ ಕೆಲಸವನ್ನು. ಅದೇ ರೀತಿ ಅದು ಶಿಷ್ಯಾದಲ್ಲಿ ನನ್ನಲ್ಲಿ ಆಧರಿಸದಲ್ಲ, ನನ್ನ ಯೋಗ ಸಮೃದ್ಧಿ ನೋಡು. ಎಲ್ಲಾ ಜೀವ ಪಾಲ್ಗೊ ನಾನು ಎಲ್ಲ ಕಡೆ ಇರುವನಾದರೂ ನಾನು ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದ್ರೆ ನಾನೇ ಶಿಷ್ಯ. ಶ್ಲೋಕ 6. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾನಿತಿ ಉಪಧಾರಯ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದು ಹಾಗೆ ಶಿಷ್ಯಾದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲವೂ ಕೃಷ್ಣನಲ್ಲಿ ಉಂಟು. ಪ್ರಕೃತಿ ಸ್ವಾಂ ಅವಸ್ತಭ್ಯ ವಿಶ್ರಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತಿ ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪ ಕೊನೆಗೆ ಅದು ನಾಶವಾಗ್ತದೆ. ಟೋಟಲ್ ಕೃಷ್ಣನ ಕಂಟ್ರೋಲ್ ಉಂಟು ಎಲ್ಲ. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವಾತ್ ಆಸೀನಂ ಆಸಕ್ತೇಷು ಕರ್ಮಷು. ಧನಂಜಯ ಎಲ್ಲಾ ಕಾರ್ಯ ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥದಿಂದ ಕುಳಿತಿದ್ದು ಎಲ್ಲ ಐಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ತಟಸ್ಥ ಕೂತಿದ್ದಾನೆ. ಯಾವುದು ಎಲ್ಲ ಅಂದರೆ, ಹೇಗೆಂದ್ರೆ ಈ ಕಂಪನಿ CA ಇರ್ತಾರೆ. ಈಗ ಕಂಪನಿಯಲ್ಲಿ ಪ್ರೊಡಕ್ಷನ್ ಎಲ್ಲ ಆಗ್ತಾ ಇರ್ತದೆ, ಆದರೆ ಅವರು ಆರಾಮ್ಸೆ ಇರ್ತಾರೆ. ಅವರು ರಿಸೈನ್ ಮಾಡಿದ್ದಾರೆ ಕೆಲಸ, ಉಳಿದವರಿಗೆ ಅವ್ರು ಮಾಡ್ತಾರೆ. ಹಾಗೆ ನಾನು ಬಂಧಿಸುವುದಿಲ್ಲ, ನಾನು ತಟಸ್ಥನಿದೆ. ಆರಾಮ್ಸೆ ಅವರು ಕೃಷ್ಣ ತಟಸ್ಥ ಕುಳಿತದ್ದು ಎಲ್ಲ ಐಕ್ಯ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರ್ತಾನೆ. ಎಸ್, ಇದು ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಇಂಪಾರ್ಟೆಂಟ್? ಯಾಕೆಂದ್ರೆ ಹೆಚ್ಚಿನವರು ಹೇಳುವಂಥದ್ದು ದೇವಿ 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 ಮೇನ್, ದೇವಿ ಮೇನ್, ದೇವಿ ಶಕ್ತಿ ಅಂತ. ಈ ಶ್ಲೋಕ ನಾವು ಸರಿ ಓದ್ಬೇಕು, ಆಗ ಗೊತ್ತಾಗ್ತದೆ ಯಾರು ಮೇನ್ ಅಂತ. ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತು ನಾನೇನ ಕೌಂಟೇಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿ ಒಂದಾದ ಈ ಐಕ ಪ್ರಕೃತಿ ದೇವಿ ಎಲ್ಲಾ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ. ಯಾರ್ದ ಅಪ್ಪಣೆ? ಕೃಷ್ಣಂದ ಅಪ್ಪಣೆ. ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿ ಆಗ್ತದೆ, ಮತ್ತೆ ನಾಶವಾಗ್ತದೆ. ಹಾಗೆ ಯಾರ ಅಪ್ಪಣೆಯಲ್ಲಿ ದೇವಿ ಕೆಲಸ ಮಾಡುವಂಥದ್ದು? ಕೃಷ್ಣನ ಅಪ್ಪಣೆಯಲ್ಲಿ. ಇದನ್ನು ತಿಳಿಬೇಕು. ಶ್ಲೋಕ 11. ಅವಜಾನಂದಿ ಮಾಮೂಢ ಮಾನುಷಿಂ ತನು ಆಶ್ರಿತ ಪರಂ ಭಾವ ಅಜಾನಂತೋ ಮಮಾಭೂತ ಮಹೇಶ್ವರಂ. ನಾನು ಮನುಷ್ಯರು ಹಿಡಿದು ಬಂದಾಗ ಮೂಢನನ್ನು ಅಭ್ಯಾಸ ಮಾಡುತ್ತಾರೆ. ನೋಡಿ, ಮೂಢರು ಅಂತ ಹೇಳ್ತಾರೆ ಕೃಷ್ಣ. ಕೃಷ್ಣ ನಮಗೆ ಮನುಷ್ಯ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಮೂಢರು, ಫುಲಿಶ್ ಪೀಪಲ್. ಇರುವುದೆಲ್ಲ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯೋದು. ನೋಡಿ, ಜೀವ ಪ್ರಕೃತಿ ಅವರಿಗೆ ಅರ್ಥ ಆಗುವುದಿಲ್ಲ. ಮೋಘಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಂ ಶ್ರುತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯ ಆಕರ್ಷಿಸಿತು. ಯಾಕೆ ಹೆಚ್ಚಿನವರು ಈ ನಾಸ್ತಿಕ ಮತ್ತೆ ರಾಕ್ಷಸಿ? ಯಾಕೆಂದ್ರೆ ಅವರು ಕೃಷ್ಣನನ್ನು ಮನುಷ್ಯ ಅಂತ ಭಾವಿಸ್ತಾರೆ. ಕೃಷ್ಣನ ಮನುಷ್ಯ ಅಂತ ಭಾವಿಸ್ತಾರೆ. ಹಾಗಾಗಿ ಅವರಿಗೆ ಈ ರಾಕ್ಷಸ ಮತ್ತು ನಾಸ್ತಿಕ ಅಭಿಪ್ರಾಯ ಆಕರ್ಷಣೆ ಆಗ್ತದೆ.
ಈಗ ಇವ ಕೂಡ ಯಾರು ಶಿಶುಪಾಲ ಹೇಳುವಂಥದ್ದು ಯಾರಿಗೆ, ಅರ್ಜುನ ಭೀಮನಿಗೆ, ನೀವು ಯಾಕೆ ಕೃಷ್ಣನನ್ನು ದೇವರನ್ನು ಪೂಜೆ ಮಾಡ್ತೀವಿ, ಅವ್ರು ನಮಗೆ ಮನುಷ್ಯ. ಸೇಮ್ ಇಂಥ ಮೆಂಟಾಲಿಟಿ. ಈಗ ಹೇಗಂದ್ರೆ ಪುಸ್ತಕ ವಿಧಾನ ಹೋಗುವಾಗ ಯಂಗ್ಸ್ಟರ್ಸ್ ಬೇಜಾರಾಗ್ತದೆ. ಯಂಗ್ಸ್ಟರ್ಸ್ ಅನ್ನೋದು 25 ವರ್ಷದವರೆಲ್ಲ ಇಂಜಿನಿಯರಿಂಗ್ ಇದೆಲ್ಲ ಮಾಡಿ ಒಂದು ಕೆಲಸದಲ್ಲಿ ಇರುವವರು. ಅವ್ರು ಹೇಳುವಂಥದ್ದು ನಿಮ್ದು ಈ ಭಗವದ್ಗೀತೆ ಎಲ್ಲ ಮಿತ್ ಅಂದ್ರೆ ಕಟ್ಟುಕತೆ, ಅಂದರೆ ಮೈಥಾಲಜಿ, ನಮಗೆ ಇಲ್ಲ. ಯಾಕೆ ಅವರಿಗೆ ಒಂದವ ಸೇಮ್ ಹೇಗಂದ್ರೆ ಕೃಷ್ಣನನ್ನು ಮನುಷ್ಯ ಅಂತ ಭಾವಿಸುವಂಥದ್ದು ಅವರು. ಹಾಗಾಗಿ ಅವರಿಗೆ ಇದು ರಾಕ್ಷಸ ನಾಸ್ತಿಕ ಅಭಿಪ್ರಾಯ ಆಕರ್ಷಣೆ ಆಗ್ತದೆ. ಈ ಭ್ರಾಂತಿ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಥೆ ಎಲ್ಲ ಸೋತು ಹೋಗ್ತದೆ ನೋಡಿ, ಯಾವುದವರಿಗೆ ಇಲ್ಲ. ಎಸ್. ಶ್ಲೋಕ 13. ಮಹಾತ್ಮಾನಾಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ ಭೂತಾದಿಂ ಅವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ ನೋಡಿ. ಅವ್ರು ಯಾವ ರಕ್ಷಣೆಯಲ್ಲಿ ಇರ್ತಾರೆ? ದೈವಿ ಪ್ರಕೃತಿ. ದೈವಿ ಪ್ರಕೃತಿ ಅಂದ್ರೆ ಯೋಗಮಯ, ಯೋಗಮಯ ರಕ್ಷಣೆಯಲ್ಲಿ ಇರುತ್ತಾರೆ. ಮಹಾತ್ಮ ಅಂದ್ರೆ ಪ್ರಭುಗಳು ಹೇಳ್ತಾರೆ, ಈ ಕಲಿಯುಗದಲ್ಲಿ ಎಲ್ಲ ಪೊಲಿಟಿಷಿಯನ್ ಅವರು ಮಹಾತ್ಮ ಹೇಳುವಂಥದ್ದು ಇಲ್ಲ, ರಾಂಗ್. ಮಹಾತ್ಮ ಅಂದ್ರೆ ಶುದ್ಧ ಭಕ್ತನ ಮಾತ್ರ ಹೇಳ್ಬೇಕು, ಮಹಾತ್ಮ ಎಲ್ಲರೂ ಅಲ್ಲ. ಹಾಗಾಗಿ ಈ ಮಹಾತ್ಮರು ದೈವಿ ಪ್ರಕೃತಿ ಅಂದ್ರೆ ಯೋಗಮಯ ರಾಜರಾಣಿಯ ಪ್ರೊಟೆಕ್ಷನ್ ಅಲ್ಲಿ ಇರ್ತಾರೆ. ಅವರಿಗೆ ನಾನು ಮೂಲನು ಅವ್ಯಾನು ಆದ ದೇವೋತ್ತಮ ಪರಮಪುರುಷ ಎಂದು ಗೊತ್ತು. ಕೃಷ್ಣ ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನ್ ಗಾಡ್, ಇದು ನಮ್ಗೆ ಗೊತ್ತಾಗಬೇಕು. ಆದ್ರಿಂದ ಅವರು ಭಕ್ತಿ ಸೇವೆ ಸಂಪೂರ್ಣವಾಗಿ ನಿರತರಾಗುತ್ತಾರೆ ನೋಡಿ. ಯಾರಿಗೆ ಇದು ಗೊತ್ತಾಗ್ತದೆ ಅವು ನಿರತ ಆಗ್ತದೆ. ಈಗ ಪ್ರಭುಪಾದ ಕೂಡ ಸ್ಟಾರ್ಟಿಂಗ್ ಇನಿಷಿಯೇಷನ್ ಕೊಡುವಾಗ 1968 ಅಲ್ಲಿ ಅವ್ರು ಕೇಳಿದ ಪ್ರಶ್ನೆ ಅಂತ, ಹೂ ಇಸ್ ಕೃಷ್ಣ? ಅವ್ರು ಹೇಳಿದ್ರು ಕೃಷ್ಣ ಇದು ಸುಪ್ರೀಂ ಪರ್ಸನ್ ಗಾಡ್, ಎಲ್ಲರಿಗೂ ದೀಕ್ಷೆ ಕೊಟ್ಟು. ಇದನ್ನೂ ಅರ್ಥ ಮಾಡಬೇಕು. ಕೃಷ್ಣ ದೇವೋತ್ತಮ ಪರಮಪುರುಷ ಎಂದು ಗೊತ್ತು ನೋಡಿ, ಮತ್ತೆ ಅವ್ರು ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾರೆ. ಸತತ ಕೀರ್ತಯಂತೋ ಮಾಂ ಯತನಂಶ ದೃಢಾವೃತ ನಮಸ್ಯಂಸಿದ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತ ಭಕ್ತಿಯಿಂದ ನಾನು ಪೂಜಿಸ್ತಾರೆ. ಮತ್ತು ಅವ್ರು ಎಂತ ಮಾಡ್ತಾರೆ ಈ ಮಹಾತ್ಮರು? ಯಾವಾಗ ಕೀರ್ತನೆ ಮತ್ತೆ ದೃಢ ಸಂಕಲ್ಪ. ಎಸ್, ನಾವು ಕೃಷ್ಣನಿಗೆ ನಮ್ಮ ಲೈಫನ್ನು ಡೆಡಿಕೇಟ್ ಮಾಡ್ತೇವೆ. ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾ ಅವರು ಯಾವಾಗಲೂ ಭಕ್ತಿಯಲ್ಲಿ ಇರ್ತಾರೆ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ಋಕ್ಸಮ ಯಜುರೇವ ಚ. ನಾನು ವಿಶ್ವ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರಗೊಳಿಸುವವನು ಓಂಕಾರ ನಾನೇ, ಋಗ್ ಸಮ ಮತ್ತು ಯಜುರ್ವೇದಗಳು ಎಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ಲೋಕ 18. ಗತಿರ್ಭರತ ಪ್ರಭು ಸಾಕ್ಷಿ ನಿವಾಸ ಶರಳಂ ಸುಹೃತ್ ಪ್ರಭಾವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತ ಬೀಜ. ಅಂದ್ರೆ ಎಲ್ಲವೂ ಕೃಷ್ಣ ಅಂತ ಹೇಳ್ತಿದ್ದಾನೆ. ಎಸ್. ಶ್ಲೋಕ 19. ತಪಾಮ್ಯಹಂ ಅಹಂ ವರ್ಷಂ ನಿಗೃಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಂ ಚ ಸದ್ ಅಸತ್ ಅಸತ್ ಚಾಹಂ ಅರ್ಜುನ. ಅರ್ಜುನನೇ ನಾನು ಶಾಪವನ್ನು ಕೊಡುತ್ತೇನೆ, ನಾನು ಮಳೆಯನ್ನು ತಡೆ ಇಡ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಜಡ ಹೊಸ ಎರಡು ನನ್ನಲ್ಲಿ ಇವೆ. ಎಸ್. ಶ್ಲೋಕ 20. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪ ಯಜ್ಞೇರ್ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಅಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವಿ ದೇವ ಭೋಗ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರ ಸಂಪಾದನೆ ಮಾಡಿ ಸ್ವರ್ಗವನ್ನು ಅರಸೋರು ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ
ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖವನ್ನು ಸವಿಯುತ್ತಾರೆ. ಎಸ್ ನೋಡಿ, ಪುಣ್ಯ ಗಳಿಸಿ ನಾವು ಸ್ವರ್ಗಲೋಕ ಹೋಗ್ತೇವೆ, ಅಲ್ಲಿ ಸ್ವರ್ಗ ಸುಖ. ಅದು ನೆಕ್ಸ್ಟ್ ಶ್ಲೋಕ ಹೇಳ್ತದೆ. ಎಸ್, ಈ ಶ್ಲೋಕ ಹೇಳ್ತದೆ, ಶ್ಲೋಕ 21. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯಿ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕ ಅಪಾರದಿಂದ ಭೋಗ ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟೇ ಅರಸವರು ಮತ್ತೆ ಮತ್ತೆ ಹೊರಟಿ ಸಾಯುಧಾನಷ್ಟೇ ಸಾಧಿಸುತ್ತಾರೆ. ಅಂದ್ರೆ ಎಂತ, ಸ್ವರ್ಗಲೋಕ ಹೋದ್ರು ಕೂಡ ಮತ್ತೆ ನಾವು ಇಲ್ಲಿ ಬರಲೇಬೇಕಂತ ನೋಡಿ. ಕ್ಷೀಣ ಪುಣ್ಯ ಅಂದ್ರೆ ಈಗ ನೀವು ಅಮೆರಿಕಾಗೆ ಹೋಗ್ತೀರಿ, ನಿಮ್ದು ವೀಸಾ ಎಷ್ಟು 6 ತಿಂಗಳದುಂಟು. 6 ತಿಂಗಳಾದ್ಮೇಲೆ ನೀವು ವಾಪಸ್ ಇಲ್ಲಿ ಬರಬೇಕು, 6 ಮಂತ್ ವೀಸಾ. ಅದೇ ರೀತಿ ಸ್ವರ್ಗಲೋಕ ಹೋಗಿದ್ರೆ ಮತ್ತೆ ನಾವು ಇಲ್ಲಿ ಮಾಡ್ತಿರೋಕೆ ಬರಲೇಬೇಕಂತ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಹಿಂದೆ ಸುಖವನ್ನು ಸಾಧಿಸುವರು ಮತ್ತೆ ಮತ್ತೆ ಒಟ್ಟಿ ಸಾಯುವುದಷ್ಟೇ ಸಾಧಿಸ್ತಾರೆ. ಹಾಗಾಗಿ ಈ 3 ವೇದಗಳಿಂದ ಎಂತಾಗ್ತದೆ, ಹಿಂದೆ ಸುಖ ಹೇಗೆ ನಾವು ಜಾಸ್ತಿ ಮಾಡುವಂಥದ್ದು, ಇಲ್ಲಿ ನಾವು ಸ್ವಲ್ಪ ಮಾಡ್ತಾ ಇದ್ದೇವೆ, ಸ್ವರ್ಗಲೋಕದಲ್ಲಿ ಜಾಸ್ತಿ ಮಾಡುವಂಥ. ಒಂದು ನಿಮಿಷ. ಎಸ್, ಸಾರಿ. ಓಕೆ, ಹಾಗಾಗಿ ಈಗ ಅಮೆರಿಕಾಗೆ ಹೋದ್ರೆ ನಾವು 6 ತಿಂಗಳ ವೀಸಾ ಉಂಟು, ಮತ್ತೆ ಬರಲೇಬೇಕು, ಜಾಸ್ತಿ ಸಮಯ ಉಳಿಲಿಕ್ಕೆ ಆಗುದು. ಅದೇ ರೀತಿ ಸ್ವರ್ಗಲೋಕ ಹೋಗಿ ನಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಮತ್ತೆ ಇಲ್ಲಿ ಬರಬೇಕು. ಹಾಗಾಗಿ ಒಳ್ಳೆ ಪ್ರಪೋಸಲ್ ಅಲ್ಲ. ಶ್ಲೋಕ 22. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಾಮ್ಯಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನ ನನ್ನನ್ನು ಪೂಜಿಸ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರು, ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಈಗ ನೋಡಿ, ಇಲ್ಲಿ ಯೋಗಕ್ಷೇಮ, ಈಗ LIC ಇದನ್ನು ಹಾಕಿದೆ, ಅವ್ರು ನೀವು ನೋಡ್ಬೋದು. ಪ್ರಭುಪಾದ ಹೇಳ್ತಾರೆ, ಎಂತ ಮಾಡಿದ್ದಾರೆ LIC ಅವರು, ಕೃಷ್ಣನ ಮೆಸೇಜ್ ಅಂತ ತೆಗೆದಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ವೆದರ್ LIC ಯೋಗಕ್ಷೇಮ ಕೊಡ್ತಾ ಇದ್ದಾರಾ? ಎಸ್, LIC ಯೋಗಕ್ಷೇಮ ಕೊಡ್ತಾ ಇದ್ದಾರೆ ನಮಗೆ, ಅಲ್ಲ ಕೃಷ್ಣ ಕೊಡುವುದಾ? ಯಾರು ಹೇಳ್ತೇವೆ? ಅನ್ಮ್ಯೂಟ್ ಮಾಡಿದ್ದೇನೆ, ದಯವಿಟ್ಟು ಮಾತಾಡ್ಬೋದು. ಎಸ್, ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, LIC ಕೊಡುವುದಾ? ಅಲ್ಲ, ಕೃಷ್ಣ ಕೊಡುವುದಾ? ಎಸ್, ಕೃಷ್ಣ. ಎಸ್, ಪ್ರಭುಪಾದ ಹೇಳುವಂತ ಎಂತಂದ್ರೆ, ಈಗ LIC ಅವ್ರದ್ದು ಸಿಂಬಲ್ ಉಂಟು ಹೀಗೆ, ಯೋಗಕ್ಷೇಮ, ನಿಮ್ಮನ್ನು ನೋಡಿಕೊಳ್ತೇವೆ ಅಂತ. ಪ್ರಭುಪಾದ ಹೇಳ್ತಾರೆ, ಸತ್ತ ಮೇಲೆ ಮನೆಗೆ ಕೊಡ್ತಾರೆ. ಈಗ ನಮ್ಮದು ಪಾಲಿಸಿ, ಈಗ ಒಂದು 10 ಲಕ್ಷದ ಪಾಲಿಸಿ ಉಂಟು, ಸತ್ತ ಮೇಲೆ 25 ಲಕ್ಷ ಸಿಗ್ತದೆ ಮನೆಯವರಿಗೆ. ಇದು ಯೋಗಕ್ಷೇಮ ಅಲ್ಲ. ನೆಕ್ಸ್ಟ್ ನನಗೆ ಲೈಫ್ ಸಿಗಬಾರ್ದು, ನೆಕ್ಸ್ಟ್ ಹುಟ್ಟು ಜನ್ಮ ಮೃತು ಜರವ್ಯಾಧಿ ಬರಬಾರ್ದು. ಇದು ಯೋಗಕ್ಷೇಮ. ಅಂದ್ರೆ ಆಸ್ ಸೂನ್ ಆಸ್ ಐ ಡೈ ಐ ಶುಡ್ ಗೋ ಬ್ಯಾಕ್ ಟು ಸ್ಪಿರಿಚುವಲ್ ವರ್ಲ್ಡ್, ಕೃಷ್ಣ ವೈಕುಂಠಕ್ಕೆ ಹೋಗ್ಬೇಕು. ಇದು ಮಾಡ್ತದೆ LIC? ಇಲ್ಲ. ಉಳಿದವರಿಗೆ ಕೊಡೋದು, ನಮ್ಗೆ ಅಂತ ಕೊಡ್ತಾ ಇದ್ದಾರೆ. ಹೇಳ್ತಾರೆ ನಿಮ್ಗೆ ನಾವು ಯೋಗಕ್ಷೇಮ ಮಾಡ್ತೇವೆ, ನಾವು ಸತ್ತಾಯ್ತು ಮನೆಯವರಿಗೆ ಹೋಗ್ತದೆ, ನಾಮಿನಿಗೆ. ಎಂತ ಅದು ಯೋಗಕ್ಷೇಮ? ಹಾಗಾಗಿ ಯೋಗಕ್ಷೇಮ ಅಂದ್ರೆ ಇದು. ಹಾಗೆ ಅನ್ಯ ಚಿಂತೆಯಲ್ಲಿದ್ದು ಒಂದೇ ಮನಸ್ಸು ನನ್ನ ಪೂಜಿಸ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವ, ಬೇರೆ ಯಾವ ಚಿಂತೆ ಇರಬಾರ್ದಂತೆ. ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತೆ ಇರುವುದನ್ನು ಕಾಪಾಡ್ತೇನೆ. ನೋಡಿ, ಈಗ ಹೇಗಂದ್ರೆ ಈ ದೇವತೆಗಳು ಎಲ್ಲ ದೇವಿ ದೇವತೆಗಳು, ಅವರು ನಿಮ್ಗೆ ಈಗ ಹೆಚ್ಚಿನವರು ಹೋಗ್ತಾರೆ,
ಶಿವನ ಹತ್ರ ಹೋಗ್ತಾರೆ, ದೇವಿ ಹತ್ರ ಹೋಗ್ತಾರೆ, ಗಣಪತಿ ಹತ್ರ. ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಎಂತ? ಮೆಟೀರಿಯಲ್, ಭೌತಿಕ. ಹಣ ಬೇಕಾ? ಎಸ್. ಒಳ್ಳೆ ಹೆಂಡತಿ ಬೇಕಾ? ಸಿಗ್ತದೆ. ಒಳ್ಳೆ ಮಗು ಬೇಕಾ? ಸಿಗ್ತದೆ. ಒಳ್ಳೆ ಹೆಲ್ತ್ ಬೇಕಾ? ಸಿಗ್ತದೆ. ಹೀಗೆ ಬೇರೆ ಬೇರೆ ದೇವರಿದ್ದಾರೆ. ಭಾಗವತದಲ್ಲಿ ಉಂಟು, ಲಿಸ್ಟ್ ಉಂಟು, ತುಂಬ ದೇವತೆಗಳು. ಈ ಪೂಜೆ ಮಾಡಿದ್ರೆ ಇದು ಸಿಗ್ತದೆ, ಈ ಪೂಜೆ ಮಾಡಿ ಇದು ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ಅದು ಅಲ್ಟಿಮೇಟ್ ಅಲ್ಲ. ಹಾಗಾಗಿ ಕೃಷ್ಣ ಎಂತ ಮಾಡ್ತಾನೆ? ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡ್ತಾನೆ ಅಂತೆ ಕೃಷ್ಣ. ಮತ್ತೆ ಇರುವುದನ್ನು ಕಾಪಾಡ್ತೇನೆ. ದೇವತೆಗಳು ಈ ಆಧ್ಯಾತ್ಮ ಕೊಡ್ಲಿಕ್ಕೆ ಆಗುದಿಲ್ಲ, ಭೌತಿಕ ಕೊಡ್ತಾರೆ. ಅದೇ ಇರುವುದನ್ನು ಕಾಪಾಡಲಿಕ್ಕೆ ಅವರಿಗೆ ಆಗುದಿಲ್ಲ. ಕೃಷ್ಣ ಇಲ್ಲದನ್ನು ಕೊಡ್ತಾನೆ ಮತ್ತೆ ಇರುವುದನ್ನು ಕಾಪಾಡ್ತಾನೆ. ಹಾಗೆ ಯೋಗಕ್ಷೇಮ ಅನ್ನೋದು ಕೃಷ್ಣ. ಶ್ಲೋಕ 23. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇ ಅಪಿ ಮಾಂ ಏವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಕುಂತಿಯ ಮಗನ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವನು ನನ್ನನ್ನೇ ಪೂಜಿಸ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಯಾಕೆ ಕೃಷ್ಣ ಹೇಳ್ತಾರೆ ನನ್ನನ್ನೇ ಪೂಜಿಸ್ತಾರೆ? ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಕ್ಷೀರೋದಕ ವಿಷ್ಣು. ಹಾಗಾಗಿ ಅವ ಸ್ಯಾಂಕ್ಷನ್ ಮಾಡುವಂಥದ್ದು. ನಮ್ಗೆ ಈಗ ದೇವತೆಗಳಿಗೆ ಇಚ್ಛೆ ಇದ್ರೆ ಅವ ಓಕೆ ಅಂತ ಮಾಡ್ತಾನೆ. ಆದ್ರೆ ದೇವತೆಗಳು ಎಂತ ಕಷ್ಟ ಬಂದ್ರೆ ಹೋಗುದೆಲ್ಲಿಗೆ? ಕ್ಷೀರೋದಕ ವಿಷ್ಣು ಹತ್ರ. ಹಾಗೆ ಇಂಡೈರೆಕ್ಟ್ ಅದು ಎಂತಾಯ್ತು? ಅವನನ್ನೇ ಪೂಜೆ ಮಾಡುವಂತ. ನಾವು ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸೋರು ನನ್ನನ್ನು ಪೂಜಿಸ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಎಸ್, ಇದು ಇಂಪಾರ್ಟೆಂಟ್ ಶ್ಲೋಕ. ಯಾಂತಿ ದೇವ ವೃತಾಧೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜನ ಅಪಿಮಾಂ. ದೇವತೆಗಳನ್ನು ಪೂಜಿಸೋರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸೋರು ಪಿತೃಗಳ ಬಳಿಗೆ ಹೋಗ್ತಾರೆ, ಭೂತಗಳನ್ನು ಪೂಜಿಸೋರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸೋರು ನನ್ನನ್ನು ಇರುತ್ತಾರೆ. ಈಗ ಪ್ರಭು ಹೇಳುವಂಥದ್ದು, ಕಲಿಯುಗ ಸೋ ಮೆನಿ ಸ್ಪಿರಿಚುವಲ್, ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಉಂಟು. ಅವರೆಂತ ಹೇಳುವಂಥದ್ದು, 90-90, ನೀನು ಕೂಡ ಸರಿ ನಾನು ಕೂಡ ಸರಿ, ಎಲ್ಲ ನಾನ್ ಸೆನ್ಸ್ ಪ್ರಭು ಹೇಳ್ತಾರೆ. ಪ್ರಭು ಹೇಳುವಂಥದ್ದು, ಸಪೋಸ್ ಇಫ್ ಯು ಆರ್ ಸಿಟಿಂಗ್ ಇನ್ ಟ್ರೈನ್ ವಿಚ್ ಗೋಸ್ ಟು ಕೇರಳ, ದೆನ್ ಯು ವಿಲ್ ಗೋ ಟು ಕೇರಳ, ಯು ವಿಲ್ ನಾಟ್ ಗೋ ಟು ಬಾಂಬೆ. ಬಾಂಬೆಗೆ ಹೋಗ್ಬೇಕಿದ್ರೆ ನಾವು ಬಾಂಬೆ ಟ್ರೈನಲ್ಲಿ ಕೂತ್ಕೊಳ್ಬೇಕು. ಎಲ್ಲ ಅದು ಕೂಡ ಸರಿ, ಆಧ್ಯಾತ್ಮ ಇದು ಕೂಡ ಸರಿ, ಎಲ್ಲ ಒಂದೇ. ಎಂತ ಒಂದೇ ಆಗ್ತದೆ? ದೇವತೆಗಳನ್ನು ಪೂಜೆ ಮಾಡೋದು ದೇವತೆಗಳ ಮನೆ ಹುಟ್ಟುತ್ತಾರೆ ಅಂತ ಅಲ್ಲಿ ಹೋಗ್ತಾರೆ. ಪಿತೃಗಳನ್ನು ಪೂಜೆ ಮಾಡೋರು ಪಿತೃಲೋಕಕ್ಕೆ ಹೋಗ್ತಾರೆ. ಭೂತಗಳನ್ನು ಪೂಜಿಸುವ ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ನನ್ನನ್ನು ಪೂಜಿಸುವ ನನ್ನನ್ನು ಇರ್ತಾರೆ. ಆದ್ರೆ ಕೃಷ್ಣನ ಧಾಮಕ್ಕೆ ಹೋದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಅಂದ್ರೆ ರೋಗ ಇಲ್ಲ, ಉಳಿದ ಎಲ್ಲ ಅಡೆ ಉಂಟು. ಹಾಗೆ ನಾವು ಬುದ್ಧಿವಂತರಾಗಬೇಕು. ಹಾಗೆ ಸೇಮ್ ಅಲ್ಲ, ಆದ್ರೆ ನೀವು ಕೂಡ ಕೂತ್ಕೊಳ್ಳಿ, ನೀವು ಕೂಡ ಡೆಸ್ಟಿನೇಷನ್ ಅನ್ಸ್ ಹೇಗೆ ಡೆಸ್ಟಿನೇಷನ್ ಸೇಮ್ ಆಗ್ತದೆ. ಬಾಂಬೆ ಟ್ರೈನಲ್ಲಿ ಬಾಂಬೆ ಹೋಗ್ಬೇಕಿದ್ರೆ ಬಾಂಬೆ ಟ್ರೈನಲ್ಲಿ ಕೂತ್ಕೊಳ್ಳಿ, ಕೇರಳ ಟ್ರೈನ್ ಅಲ್ಲ. ಎಸ್. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಂ ಭಕ್ತಿ ಉಪಾರಕಂ ಅಷ್ಟಾಮಿ ಪ್ರಯತಾತ್ಮನ. ಯಾರಾದ್ರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳನ್ನು ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡಿ, ಕೃಷ್ಣನಿಗೆ ಕೆಲವರು ಹೇಳ್ತಾರೆ, ನಿಮ್ಗೆ ಆಗ್ಬೋದು, ನೀವು ದೇವಸ್ಥಾನದಲ್ಲಿ ನೀವು ಭಗವಂತನಿಗೆ ಕೊಡ್ತೀರಿ, ನನ್ನ ಹತ್ರ ಎಂತ ಉಂಟು? ನಿನ್ನ ಮನೆಯಲ್ಲಿ ನೀರಿಲ್ವಾ? ನೀರುಂಟು. ನೀರು ಯಾರಿಗೆ ಕಡಿಮೆ ಉಂಟಾ? ಇಲ್ಲ. ನೀರಿಗೆ ತುಳಸಿ ಆಗಿ ಕೊಡು. ಕೃಷ್ಣ ಅಂದ್ರೆ ಅದು ಬೇಕು ಇದು ಬೇಕಂತ ಹೇಳುವುದಿಲ್ಲ. ಈಗ ನಮ್ಮ ಹಣ ಇದ್ರೆ ನಾವು ಖರ್ಚು ಮಾಡ್ಬೇಕು, ಒಳ್ಳೆ ರೀತಿ ಕೊಡ್ಬೇಕು ಭಗವಂತನಿಗೆ. ಚಪ್ಪನ್ ಬೋಗು 108 ಐಟಮ್ ಮಾಡಿ, ಹಣ ಇದ್ರೆ. ಹಣ ಇಲ್ಲದ್ರೆ ಸಿಂಪಲ್ ಕೂಡ ಕೃಷ್ಣ ಸ್ವೀಕರಿಸ್ತಾನೆ. ಕೃಷ್ಣ ಭಾವಗ್ರಹಿ ಜನಾರ್ದನ. ಅವನಿಗೆ ಭಾವ ಬೇಕು, ನಿಮ್ಮ ಅಂತಸ್ತು ಬೇಡ. ಹಾಗೆ ಕೃಷ್ಣ ಅಂತ ಹೇಳುವಂಥದ್ದು ಒಂದು ಎಲೆ ಅಂದ್ರೆ ಅಲ್ಲಿ ಪ್ರಭು ಹೇಳ್ತಾರೆ ತುಳಸಿ, ಒಂದು ಹೂ ಅಂದ್ರೆ ಫ್ಲವರ್ಸ್, ಒಂದು ಹಣ್ಣು ಫ್ರೂಟ್ಸ್, ಅಥವಾ ಒಂದಿಷ್ಟು ನೀರು. ಇದನ್ನು ನನಗೆ ಅರ್ಪಿಸಿದರೆ ನಾನು ಸ್ವೀಕರಿಸ್ತೇನೆ. ಇದು ಯಾರಿಗಾದ್ರು ಕಡಿಮೆ ಉಂಟಾ? ತುಳಸಿ ಎಲ್ಲರ ಮನೆಯಲ್ಲೇ ಆಗ್ತದೆ, ಹೂ ಕೂಡ ಮನೆಯಲ್ಲೇ ಆಗ್ತದೆ, ಹಣ್ಣು ಅದು ಕೂಡ ಆಗ್ತದೆ, ಸ್ವಲ್ಪ ನೀರು. ಕೃಷ್ಣ ದೊಡ್ಡದೇ ಹೇಳುವುದಿಲ್ಲ, ಇದನ್ನು ನನಗೆ ಕೊಡು. ಆದ್ರೆ ನಮಗೆ ನಾವು ಕೊಡ್ತಾ ಇಲ್ಲ. ನಾವು ಹೇಗಂದ್ರೆ ಇವತ್ತು ಅಡಿಗೆ ಮಾಡುವಾಗ ಹೆಂಡತಿ ಕೇಳ್ತಾರೆ ಗಂಡ ಅಂತ, ಇವತ್ತು ಯಾವ್ದು ಮಾಡ್ಬೇಕ್ರಿ ನಿಮ್ಗೆ?
ನಾವು ಆಕ್ಚುಲಿ ಅದು ಕೃಷ್ಣನಿಗೆ ನಾವು ಮಾಡಬೇಕು. ಕೃಷ್ಣ ಹೇಗೆಂದ್ರೆ ರಾಧಾರಾಣಿ ಒಮ್ಮೆ ಮಾಡಿದ ಅಡಿಗೆ ನೆಕ್ಸ್ಟ್ ಮಾಡೋದಿಲ್ಲ, ಮೆನು ಅದನ್ನು ಮುಟ್ಟುವುದಿಲ್ಲ, ಹೊಸ ಮೆನು ಅವಳು. ಕೃಷ್ಣನಿಗೆ ಕುಕಿಂಗ್ ಮಾಡೋದು ರಾಧಾರಾಣಿ. ಆದ್ರೆ ಈಗ ನಾವು ದೇವಸ್ಥಾನ ನಾವು ಕುಕಿಂಗ್ ಮಾಡ್ತೇವೆ ಅಂದ್ರೆ ಕೃಷ್ಣನಿಗೆ ಇವತ್ತು ಯಾವ್ದು ಒಳ್ಳೇದು ಕೊಡುವ ಅಂತ. ನಮ್ದು ಹಿಂದೆ ಸುಖ ಅಲ್ಲ, ಅದು ನಾವೆಂತ ಎಸ್ ನನ್ನ ಯಜಮಾನ ಇವತ್ತು ಅದನ್ನು ತಿನ್ಬೇಕು, ನನ್ನ ಮಗ ಇದನ್ನು ತಿನ್ಬೇಕು. ನಮ್ದು ಟೋಟಲ್ ಎಂತಂದ್ರೆ ಆ ಪ್ರಜ್ಞೆ ಚೇಂಜ್. ಹಾಗಾಗಿ ನಾವು ಭಗವಂತನಿಗೆ ಯಾವ ರೀತಿಯಲ್ಲಿ ಕೊಡುವಂಥದ್ದು ಇದು ನಮಗೆ ಪ್ರಜ್ಞೆ ಬರಬೇಕು. ಹೇಗೂ ನಾವು ಅಡಿಗೆ ಮಾಡ್ತೇವೆ, ಅಡಿಗೆ ಮಾಡೋದು ಶುಚಿಯಲ್ಲಿ ಅಡಿಗೆ ಮಾಡಬೇಕು. ಮತ್ತೆ ಒಂದು 5 ನಿಮಿಷ ಇಡುವಂಥದ್ದು ಭಗವಂತನಿಗೆ. ಕೃಷ್ಣ ನಾನು ಅಡಿಗೆ ಮಾಡಿದ ನನಗೆ ಅಡಿಗೆ ಗೊತ್ತಿಲ್ಲ, ಹೇಗಂದ್ರೆ ನಾನು ಕುಕಿಂಗ್ ಮಾಡ್ತೇನೆ ಟೆಂಪಲಲ್ಲಿ. ಪ್ರಾಪರ್ ನಮಗೆ ಒಂದು ಕುಕಿಂಗ್ ಹೋಗುವಾಗ ಒಂದು ಪ್ರಾರ್ಥನೆ ಉಂಟು. ಈಗ ಮೊನ್ನೆ ಕೂಡ ಮಂಡೆ ನಾನು ಕುಕಿಂಗ್ ಮಾಡಿದೆ ನಿತ್ಯಾನಂದ ತ್ರಯೋದಶಿಗೆ. ಹಾಗೆ ಎಂತ ಫಸ್ಟಿಗೆ ಹೋಗಿ ಅಲ್ಲಿ ರಾಧಾರಾಣಿಯ ಫೋಟೋ ಉಂಟು. ರಾಧಾರಾಣಿ ನನಗೆ ಕುಕಿಂಗ್ ಗೊತ್ತಿಲ್ಲ, ಪ್ರಭುಪಾದ್ ಆನ್ ಬಿಹಾಫ್ ಆಫ್ ಪ್ರಭುಪಾದ್ ಪರವಾಗಿ ನಾನು ಕುಕಿಂಗ್ ಬಂದಿದ್ದೇನೆ, ದಯವಿಟ್ಟು ಆಕ್ಸೆಪ್ಟ್ ಮಾಡು. ಫಸ್ಟ್ ಅದು. ಮತ್ತೆ ಅಲ್ಲಿ ಗೌರವ ನಿತಾಯ ಉಂಟು, ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು. ನನಗೆ ಕುಕಿಂಗ್ ಗೊತ್ತಿಲ್ಲ, ಪ್ರಭುಪಾದ್ ಆನ್ ಬಿಹಾಫ್ ಆಫ್ ಪ್ರಭುಪಾದ್ ನಾನು ಬಂದಿದ್ದೇನೆ ಕುಕಿಂಗ್, ದಯವಿಟ್ಟು ಸ್ವೀಕರಿಸಿ. ಮತ್ತೆ ಪ್ರಭುಪಾದ್ ನನಗೆ ಅಡಿಗೆ ಅನ್ನೋದು ಗೊತ್ತಿಲ್ಲ, ನಾನು ನಿಮ್ಮ ಪರವಾಗಿ ಬಂದಿದ್ದೇನೆ, ನಾನು ಅಡಿಗೆ ಮಾಡ್ತಾ ಇದ್ದೇನೆ, ಇದನ್ನು ಗೌರವಾನ್ವಿತವಾಗಿ ಮತ್ತೆ ರಾಧಾರಾಣಿ ಕೊಡಿ. ಹೀಗೆ ನಾವು ಕುಕಿಂಗ್ ಮಾಡುವಂಥದ್ದು. ಇದು ನಮ್ಮ ಪ್ರೇಯರ್. ಎಲ್ಲಿ ಉಂಟು ಅಲ್ಲಿ ಅಹಂಕಾರ? ಅಹಂಕಾರ ಇಲ್ಲ, ಅದು ನಮಗೆ ಅಂತ. ನಾವು ಮಾಡುವಾಗ ಮತ್ತೆ ಇನ್ನೊಂದು ವಿಷಯ ಕೊಡ್ತೇವೆ, ಭಗವಂತ ಸ್ವೀಕರಿಸ್ತಾನೆ, ನಮ್ಗೆ ಪಾಪ ಇಲ್ಲ. ಮತ್ತೆ ನಾವು ಕಾನ್ಶಿಯಸ್ ಯಾವ ಪ್ರಜ್ಞೆಯಲ್ಲಿ ಅಡಿಗೆ ಮಾಡುವಂಥದ್ದು, ಎಸ್ ಕೃಷ್ಣ ಹೀಗೆ ಒಳ್ಳೆ ತಿನ್ನುವಂಥದ್ದು, ಈ ಪ್ರಜ್ಞೆಯಲ್ಲಿ ಮಾಡುವಂಥದ್ದು. ಮತ್ತೆ ಟೇಸ್ಟ್ ಮಾಡ್ಲಿಕ್ಕೆ ಇಲ್ಲ, ಭಗವಂತ ತಿಂದ ಮೇಲೆ 5 ನಿಮಿಷ ಮತ್ತೆ ನಾವು ತಗೊಳ್ಳುವಂಥದ್ದು. ಇದು ಮೂಡು. ಆಗ ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಈಗ ಎಂತಂದ್ರೆ ನಮ್ಮ ಪ್ರಜ್ಞೆ ನೋಡಿ, ಕೃಷ್ಣ ಪ್ರಜ್ಞೆ ಯಾಕೆ ಆಗ್ಲಿಲ್ಲ? ಯಾಕೆಂದ್ರೆ ನಮ್ಮ ಪ್ರಜ್ಞೆಯಲ್ಲಿರುವಂಥದ್ದು ನಮ್ದೇ ಸೆಲ್ಫ್. ನಾವು ಹೇಗೆ ತಿನ್ನುವಂಥದ್ದು, ನಾವು ಹೇಗೆ, ಕೃಷ್ಣ ಹೇಗೆ ತಿನ್ನುವಂಥದ್ದು, ಇದು ನಮಗೆ ಬರಬೇಕು. ಎಸ್. ಶ್ಲೋಕ 27. ಯತ್ ಕರೋಷಿ ಯತ್ ದರ್ಶನಶಿ ಯತ್ ಜೋಷಿ ತದಶಿ ಯತ್ ತಪಸೆ ಕೌಂತೆಯ ತತ್ ಕುರುಷ ಮದರ್ಪಣಂ. ಕುಂತಿ ಅರ್ಜುನ, ನೀನು ಏನನ್ನೇ ಮಾಡು, ಏನನ್ನೇ ಪುಂಜಿಸು, ಏನನ್ನೇ ಅರ್ಪಿಸು, ಅದ ಕೊಟ್ಟು ಬಿಡು. ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಗೆ ನನಗೆ ಅರ್ಪಿಸು. ನಾವು ಎಂತ ಬೇಕಾದ್ರೂ ಮಾಡ್ಬೋದು, ಆದರೆ ಕೃಷ್ಣ ಸೆಂಟರ್. ಕೃಷ್ಣ ಈಶಾವಾಶಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜಿತ ಮಾಗಡ ಸಿದ್ಧನಂ. ಅಂದ್ರೆ ಗಾಡ್ ಸೆಂಟರ್ಡ್, ಕೃಷ್ಣ ಸೆಂಟರ್ಗೆ ಬರಬೇಕು. ನೀನು ಎಂಥದೇ ಮಾಡು, ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು, ಅದ ಕೊಟ್ಟುಬಿಡು, ತಪಸ್ಸನ್ನು ಮಾಡು, ಕಾಣಿಕೆಯಾಗಿ ನನಗೆ ಅರ್ಪಿಸು. ನಾವು ಮಾಡ್ತಾ ಇದ್ದೇವಾ? ಇಲ್ಲ ಇಲ್ಲ, ಇದನ್ನ ನಾವು ಮಾಡಬೇಕು. ಆಫರಿಂಗ್ ಟು ಮೀ. ಎಸ್. ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪಿ ಅಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮಾನಾಗಿ ಇರುತ್ತೇನೆ. ಆದರೆ ಯಾವಾತ ನನ್ನ ಭಕ್ತಿಯ ಸೇವೆಯನ್ನು ಮಾಡುವನು ಆತ ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಈ ಹೆಚ್ಚಿನವರು ಹೇಳುವಂಥದ್ದು, ಕೃಷ್ಣ ಪಾರ್ಸಲ್, ನಿಮಗೆ ಎಲ್ಲ ಒಳ್ಳೇದು ಮಾಡ್ತಾನೆ ಭಕ್ತಿಯಲ್ಲೆಲ್ಲ, ನಿಮಗೆಲ್ಲ ಅಂತ ಹೇಳುವಂಥ, ಯಾವಾಗಲೂ ನಗಾಡ್ತಾ ಇರ್ತೀರಿ, ನೀವು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತೀರಿ. ಮೊನ್ನೆ ನಾನು ಡ್ಯಾನ್ಸ್ ಮಾಡಿದೆ, ನೀವು ಯಾವಾಗಲೂ ಖುಷಿಯಲ್ಲಿ ಇರ್ತೀರಿ. ಏನಿದು, ನಾವು ಯಾವಾಗ ಹೀಗೆ ಇರ್ತೇವೆ, ಅದು ನೀವು ಮಾಡಿರೋದು. ನಿಮಗೆ ಕೂಡ ಈ ಕೃಷ್ಣ ಭಜನೆ ಬಂದು ನಿಮಗೆ ಕೂಡ ಖುಷಿಯಲ್ಲಿ ಇರ್ಬೋದು. ಹಾಗಾಗಿ ಇಲ್ಲಿ ಒಂದು ವಿಷಯ ನೋಡಿ, ಹೇಗೆಂದ್ರೆ, ಆದರೆ ಯಾವತ್ತೂ ನನ್ನ ಭಕ್ತಿ ಮಾಡುವವನು ಆತ ನನ್ನ ಸ್ನೇಹಿತ, ನನ್ನಲ್ಲಿ ಮತ್ತು ನಾನು. ಈಗ ಕೃಷ್ಣನಿಗೆ ಯಾರ ವಿಷಯ ಅಸೂಯೆ ಇಲ್ಲ. ಈಗ ನಾವು ಎಣಿಸುತ್ತಾರೆ ನಿಮ್ಗೆ ಮಾತ್ರ ಇದು ಮಾಡ್ತಾನೆ ಕೃಷ್ಣ, ನಮ್ಗೆ ಇಲ್ಲ. ಕೃಷ್ಣನಿಗೆ ಅಸೂಯೆ ಇಲ್ಲ, ನಾನು ಯಾರ ಪರ ಪಕ್ಷಪಾತ ಮಾಡೋದಿಲ್ಲ. ಜನರು ಹೇಳ್ತಾರೆ ಭಕ್ತರಿಗೆ ಕೃಷ್ಣ ಪಕ್ಷಪಾತ ಮಾಡ್ತಾನೆ, ನಮ್ಗೆ ಅಂತ ಮಾಡೋದಿಲ್ಲ, ಅವ ಪಾರ್ಷಿಯಲ್ ಇಲ್ಲ, ಪಾರ್ಷಿಯಲ್ ಅಲ್ಲ, ಎಲ್ಲರ ವಿಷಯದಲ್ಲೂ ಸಮಾನವಾಗಿ ಇರ್ತಾನೆ ಅವ ಕೃಷ್ಣ. ಆದರೆ ಯಾರು ಭಕ್ತಿ ಮಾಡೋದು ಅವನು ನನ್ನ ಸ್ನೇಹಿತ, ನನ್ನ ಮತ್ತೆ ಅವನಿಗೆ ಸ್ನೇಹಿತ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ತಂದೆಗೆ 10 ಮಕ್ಕಳು ಇದ್ದಾರೆ. 10 ಮಕ್ಕಳಲ್ಲಿ 9 ಮಕ್ಕಳು ಡ್ರಗ್ ಅಡಿಕ್ಟ್, ಕುಡಿಯುವಂಥದ್ದು, ಗಾಂಜಾ ಎಳಿತಾರೆ, ಎಲ್ಲ ಮಾಡ್ತಾರೆ, ಬೇಡದೆಲ್ಲ. ಒಬ್ಬ ಮಗ ತುಂಬಾ ಒಬಿಡಿಯಂಟ್. ತಂದೆಗೆ 80 ವರ್ಷ ಆಗಿದೆ, ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಒಂದು 50+. ತಂದೆಯಿಂದ ಮಾಡ್ತಾರೆ, ತಂದೆಗೆ ತುಂಬಾ ಆಸ್ತಿಯಲ್ಲಿ ಇರ್ತದೆ.
ತಂದೆ ಸಾಯುವಾಗ ಅವನನ್ನು ಕರೀತಾರೆ. ಯಾರು? ಅವ ಕಳೆದ 50 ವರ್ಷದಿಂದ ತಂದೆ ಹೇಳಿದಾಗ ಕೇಳ್ತಾ ಇದ್ದಾನೆ. ಎಲ್ಲ ವಿಲ್ಲನ್ನು ಅವನಿಗೆ ಬರೀತಾರೆ. ಎಲ್ಲ ಹಣ ಎಲ್ಲ ನಾಮಿನಿ ಅವನನ್ನು ಮಾಡಿದ್ದಾರೆ. ಎಲ್ಲ ಇದು ಸರಿಯಾ ತಪ್ಪು? ಎಸ್, ಯಾರು ಹೇಳ್ತೀರಿ? ತಂದೆ ಮಾಡಿದ್ದು ಸರಿಯಾ ತಪ್ಪು? ತಂದೆಯನ್ನು ಪೂರ್ತಿ ನೋಡಿದ್ದಾನೆ ಅಂದ್ರೆ ಲಾಸ್ಟ್ ಬೆಡ್ ನೋಡಿದ್ದಾನೆ. ಮತ್ತೆ ತಂದೆ ಹೇಳಿದಾನು 50 ವರ್ಷ ಒಂದು ಆಚೀಚೆ ಮಾಡಲಿಲ್ಲ, ಎಲ್ಲ ಕರೆಕ್ಟ್ ಮಾಡಿದ್ದಾನೆ. ಈಗ ತಂದೆ ಮಾಡಿದ್ದು ಸರಿಯಾ ತಪ್ಪು? ಎಸ್, ಯಾರು ಹೇಳ್ತೀರಿ? ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು. ಸರಿ. ಸರಿಯಾ? ಸರಿ ಗುರುಗಳೇ. ಎಸ್, ಓಕೆ. ಬೇರೆಯವ್ರಿಗೆಲ್ಲ ಎಸ್, ಓಕೆ, ಸರಿ ಹೇಳಿದ್ರಿ. ಅದೇ ರೀತಿ ಕೃಷ್ಣ ಕೂಡ ಯಾರು ಅವನ ಟೋಟಲ್ ಅವನಿಗೆ ಸರೆಂಡರ್ ಆಗಿದ್ದಾನೆ, ಅವನ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ಸ್ಪೆಷಲ್ ತೋರಿಸ್ತಾನೆ ಅಷ್ಟೇ. ನೀವು ಈಗ ಜನರು ಹೇಳುವಂಥದ್ದು, ಕೃಷ್ಣ ಯಾಕೆ ನಿಮ್ಗೆ ಇದು ಎಲ್ಲ ಇದು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ನಮ್ಗೆ ಯಾಕೆ ಮಾಡುವುದಿಲ್ಲ? ಎಸ್, ನೀವು ಕೂಡ ಮಾಡಿ. ಕೃಷ್ಣನಿಗೆ ಯಾವತ್ತೂ ಭಕ್ತಿ ಸೇವೆ ಮಾಡುವವನು ಭಕ್ತಿ ಸೇವೆ ಮಾಡಿ. ಕೃಷ್ಣ ಸ್ಪೆಷಲ್ ಆಗಿ ತೋರಿಸ್ತಾನೆ. ಹಾಗಾಗಿ ಇದು ಎಂತಂದ್ರೆ ಲಾಜಿಕ್ ವೈಸ್, ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, 50 ವರ್ಷ ನೋಡಿದ್ದಾನೆ, ಎಲ್ಲವನ್ನ ಅವನಿಗೆ ಬಡ್ದ, ಎಲ್ಲ ಹಣವನ್ನೆಲ್ಲ ಅವನಿಗೆ ಬಡ್ದ, ಅದು ಆಬ್ವಿಯಸ್. ಇನ್ನು 9 ಮಕ್ಕಳು ಅವನಿಗೆ ಕಷ್ಟವೇ ಕೊಟ್ಟದ್ದು ಜೀವನ ಪೂರ್ತಿ, ಯಾಕೆ ಅವರಿಗೆ ಬರೀತಾನೆ? ಹಾಗಾಗಿ ಇದು ತಿಳಿಯುವಂತ ವಿಷಯ. ಎಸ್, ಶ್ಲೋಕ 30. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾವನಾದ್ರೂ ಅತ್ಯಂತ ಹೀನ ಕಾರ್ಯ ಮಾಡುತ್ತಿದ್ರು ಆತನ ಭಕ್ತಿ ಸೇರಿ ತೊಡಗಿದ್ರೆ ಆತನ ಸಾಧು ಎಂದು ಭಾವಿಸಬೇಕು. ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಹೀನ ಕಾರ್ಯ ಅಂದ್ರೆ ಈಗ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಎಂಥದ್ದು ಬೇಡದು ಮಾಡಿ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವ ಸಾಧು. ಯಾಕೆ? ಯಾಕೆಂದ್ರೆ ಅವರು ಸರಿಯಾದ ನಿರ್ಧಾರದಲ್ಲಿ ಇದ್ದಾನೆ. ಈಗ ನೋಡಿ, ಇದು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಹೇಳೋದು ನೀನು ಪ್ರಚಾರ ಮಾಡುವಂತ. ಅದಕ್ಕೆ ಅವರು ಯಾರು ಈ ಜಗಾಯಿ ಮತ್ತೆ ಮದಾಯಿಗೆ, ಜಗಾಯಿ ಮತ್ತೆ ಮದಾಯಿ ಆಕ್ಚುಲಿ ಅಲ್ಲಿ ಅವರ ಹೆಸರು ಜಗದಾನಂದ ಪಂಡಿತ್ ಮತ್ತೆ ಮಾಧವಾನಂದ ಪಂಡಿತ್. ಆದ್ರೆ ಅವರೆಲ್ಲ ಬೇಡದ ವಿಷಯ ಅಂದ್ರೆ ಕುಡಿಯುವುದು ಇದೆಲ್ಲ ಅವರು ಅದರ ವಿಷಯದಲ್ಲಿ ಜಾಸ್ತಿ ಇದೆ. ಹಾಗಾಗಿ ಅವರು ಆ ಟೈಮಲ್ಲಿ ಆ ಊರಲ್ಲಿ ಅವರು ಕೆಟ್ಟವರಾಗಿದ್ರು. ಹಾಗೆ ನಿತ್ಯಾನಂದ ಪ್ರಭು ಯಾಕೆ ನಾನು ಇವರನ್ನು ಭಕ್ತರು ಮಾಡಬಾರ್ದು ಹಾಗೆ ಹೋಗ್ತಾರೆ. ಹೋಗುವಾಗ ಜಗ ಎಂತ ಮಾಡ್ತಾನೆ, ಆ ಮಡ್ ಪಾಟ್ ಅಲ್ಲಿ ಅವರ ತಲೆಗೆ ಹೊಡಿತಾನೆ. ಆಗ ಅಲ್ಲಿ ರಕ್ತ ಬರ್ತದೆ. ಚೈತನ್ಯ ಇಮಿಡಿಯೇಟ್ ಅಲ್ಲಿ ಬರ್ತಾರೆ, ಬಂದು ಅವರ ಸುದರ್ಶನ ತೆಗಿತಾರೆ. ಸುದರ್ಶನ ತೆಗೆದು ಕೊಲ್ಲಿಗೆ ಹೋಗ್ತಾರೆ. ನಿತ್ಯಾನಂದ ನಿಲ್ಲಿಸ್ತಾರೆ, ಮಹಾಪ್ರಭು ಈ ಯುಗದಲ್ಲಿ ನೀವು ಸುದರ್ಶನ ತೆಗಿಲಿಕ್ಕಿಲ್ಲ, ನೀವು ಭಕ್ತರಾಗಿ ಬಂದಿದ್ದೀರಿ. ಅದಕ್ಕೆ ಚೈತನ್ಯ ಹೇಳ್ತಾರೆ, ಓಕೆ, ಒಂದು ಕಂಡೀಷನ್. ಎಂತ ಕಂಡೀಷನ್? ಅವ್ರು ಇನ್ನೂ ಈ ರೀತಿ ಮಾಡಬಾರ್ದು. ಆಗ ಇಮಿಡಿಯೇಟ್ ಇಬ್ಬರು ಕೂಡ ಅಡ್ಡ ಬೀಳ್ತಾರೆ. ಚೈತನ್ಯ ಅಡ್ಡ ಬಿದ್ದು ಹೇಳ್ತಾರೆ, ಎಸ್, ನಾವು ಮಾಡೋದಿಲ್ಲ. ಮತ್ತೆ ಎಂತ ಮಾಡ್ಬೇಕು? ನೀವು ಹೋಗಿ ಅಲ್ಲಿ ಘಾಟಲ್ಲಿ ಕ್ಲೀನ್ ಮಾಡಿ, ಮತ್ತೆ ಯಾರೆಲ್ಲ ಸ್ನಾನಕ್ಕೆ ಬರ್ತಾರೆ ವೈಷ್ಣವರು ಅವರಿಗೂ ಅಡ್ಡ ಬೀಳಿ ಅಂತ ಮತ್ತೆ ಅದನ್ನು ಮಾಡ್ತಾರೆ. ಹಾಗಾಗಿ ನೋಡಿ, ಜಗಾಯ ಮತ್ತೆ ತುಂಬಾ ಲೋವೆಸ್ಟ್ ಅವರು, ಅಂದ್ರೆ ಎಲ್ಲ ಬೇಡದು ಮಾಡ್ತಾ ಇದ್ರು, ಎಲ್ಲರಿಗೂ ಉಪವಾಸ ಕೊಡ್ತಾ ಇದ್ರು ಊರಲ್ಲಿ ಕುಡ್ದೆಲ್ಲ. ಆದ್ರೆ ಚೈತನ್ಯ ಎಂತ ಮಾಡಿದವರನ್ನು ಭಕ್ತರಾಗಿ ಮಾಡಿದರು. ಎಸ್, ಕ್ಷಿಪ್ರಂ ಭವತಿ ಧರ್ಮಾತ್ಮ ಸತ್ವ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಯಾರು ಈ ರೀತಿ ಅವ ಬ್ಯಾಕ್ಗ್ರೌಂಡ್ ಎಂಥದೇ ಆಗಿರಲಿ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವನು ಸಾಧು ಅಂತ ಭಾವಿಸಬೇಕಂತೆ ಇಮಿಡಿಯೇಟ್ ಅವ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿ ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಇದನ್ನು ಧೈರ್ಯವಾಗಿ ಹೇಳು, ಎಲ್ಲರೂ ಘೋಷಿಸು, ನನ್ನ ಭಕ್ತ ನಾಶವಾಗುವುದಿಲ್ಲ. ಎಸ್, ಇಲ್ಲಿ ನೋಡಿ, ಇದು ಪ್ರಹ್ಲಾದ್ ಮಹಾರಾಜ್, ಎಲ್ಲ ದೇವತೆಗಳು ಇರ್ತಾರೆ. ನರಸಿಂಹ ಹಿರಣ್ಯಕಶಿಪು ಕೊಂದ ಮೇಲೆ ಯಾರು ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಲಾಸ್ಟಿಗೆ ಬ್ರಹ್ಮ ಪ್ರಹ್ಲಾದನ ಕಳಿಸುವಂತ 5 ವರ್ಷದ ಬಾಲಕ ಅಭಯ ಸ್ಟೇಜಲ್ಲಿ ಇದ್ದಾನೆ, ಅಂದ್ರೆ ಹೆದರಿಕೆ ಇಲ್ಲ, ಹೋಗ್ತಾನೆ. ಹೋದ ಕೂಡಲೇ ನರಸಿಂಹ ಎಂತ ಮಾಡ್ತಾರೆ, ರಕ್ತದ ಕೈಯಿಂದ ಆಶೀರ್ವಾದ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಸೇಮ್ ಆಶೀರ್ವಾದ ನಮಗೆ ಕೂಡ ಸಿಗ್ತದೆ ಅಂತ. ಲಾಸ್ಟಿಗೆ ನರಸಿಂಹನ ಖುಷಿಯಾಗಿ ಹೇಳ್ತಾರೆ, ಪ್ರಹ್ಲಾದ, ನಿನ್ನ ಅನನ್ಯ ಭಕ್ತಿಯಿಂದ ನಾನು ಖುಷಿಯಾಗಿದೆ, ನಿಮ್ಗೆ ಎಂತ ಬೇಕು? ಅದಕ್ಕೆ ಪ್ರಹ್ಲಾದ್ ಹೇಳೋದು, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ, ನಾನು ನಿನ್ನ ಸೇವಕ, ನಿನ್ನ ಸೇವೆ ಮಾಡೋದನ್ನ ಆದ್ಯ ಕರ್ತವ್ಯ.
ಫಸ್ಟ್ ಆಫ್ ಆಲ್ ನಾನು ರಾಜಕೀಯ ಫ್ಯಾಮಿಲಿ ಹುಟ್ಟಿದ್ದೇನೆ, ನನ್ನನ್ನು ಈ ರೀತಿ ನೀವು ಕೇಳಬೇಡ. ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹ, ನಿನ್ನ ಅನನ್ಯ ಭಕ್ತಿ ನಾನು ಮೆಚ್ಚಿದ್ದೇನೆ, ಆದ್ರೂ ಕೂಡ ನೀ ಅಂತ ಅದು ಕೇಳ್ಬೇಕು. ಲಾಸ್ಟ್ಗೆ ಪ್ರಹ್ಲಾದ್ ಹೇಳ್ತಾರೆ, ಓಕೆ ನೀ ಇಷ್ಟು ನನಗೆ ಫೋರ್ಸ್ ಮಾಡ್ತಿದ್ದೆ, ಒಂದು ಕೇಳ್ತೇನೆ, ಎಂತ ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸಿ. ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾನೆ, ಪ್ರಹ್ಲಾದ, ಇವತ್ತಿನ ನೀನು ನನ್ನ ಆಸ್ತಿ, ನೀನು ನನ್ನನ್ನು ಯಾರಿಗೆ ಬೇಕಂತ ಮಾರ್ಬಾರ್ದು. ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ಕ್ಷಮಿಸ್ತೇನೆ. ಪ್ರಭು ಹೇಳ್ತಾರೆ, ದಿಸ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಅಂತೆ. ನಾವು ತಂದೆ ತಾಯಿ ಕೊಡುವುದಿದ್ರೆ ನಾವು ಭಕ್ತರಾಗಬೇಕು. ಯಾಕಂದ್ರೆ ನಮ್ಮ 21 ಜನರೇಷನ್ ಎಲ್ಲ ಕೃಷ್ಣ ಧಾಮಕ್ಕೆ ಹೋಗ್ತಾರೆ. ತಂದೆಯ ತಂದೆ ತಂದೆಯ ತಂದೆ ತಂದೆ ಈ ರೀತಿ ಎಲ್ಲ. ಹಾಗಾಗಿ ನಾವು ಇದನ್ನು ಮಾಡ್ಬೇಕು. ಇದು ಗ್ರೇಟೆಸ್ಟ್ ಗಿಫ್ಟ್. ಎಸ್. ಶ್ಲೋಕ 32. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸೂಯ ಪಾಪಯೋನ ಶ್ರೀ ಅವೈಶ ಸದಾ ಶೂದ್ರಸ್ತೆ ಅಪಿ ಯಾಂತಿ ಮಾ ಪರಾಂ ಗತಿ. ಪಾರ್ಥ, ನನ್ನಲ್ಲಿ ಆಶೆ ಪಡೆಯುವವರು ಕೀಳು ಜನ್ಮದವರಾದ್ರು ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಹುದು. ಅಂದ್ರೆ ಕೃಷ್ಣ ಪತ್ನಿ ಎಲ್ಲರಿಗೆ, ಅದರಲ್ಲಿ ಆ ಜನ್ಮ, ಸ್ತ್ರೀ, ವೈಶ್ಯ ಯಾವುದಿಲ್ಲ, ಶೂದ್ರ ಯಾವುದಿಲ್ಲ. ಯಾರು ಕೃಷ್ಣ ಪತ್ನಿ ತಗೊಳ್ತಾನೆ ಅವ ಅಡ್ವಾನ್ಸ್ ಆಗ್ತಾನೆ, ಇಮಿಡಿಯೇಟ್ಲಿ ಟ್ರಾನ್ಸ್ಜೆಂಡರ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾನೆ. ಶ್ಲೋಕ 34. ಮನ್ಮನಾಭ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ಯುಕ್ತ ಇವಂ ಆತ್ಮಾನ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವಲ್ಲಿ ಮನಸ್ಸನ್ನೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರು. ಕೃಷ್ಣರು 4 ವಿಷಯ. ಮನ್ಮನ, ನನ್ನನ್ನು ಚಿಂತೆ ಮಾಡು. ಮದ್ಭಕ್ತೋ, ನನ್ನ ಭಕ್ತನಾಗು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮಾವ, ನನಗೆ ನಮಸ್ಕಾರ ಮಾಡು. ಈ 4 ಮಾಡಿದ್ರೆ ಎಂತ ಆಗ್ತದೆ? ನಾವು ಕೃಷ್ಣ ಹತ್ರ ಹೋಗ್ತೇವೆ. ಎಸ್, ಕೃಷ್ಣ ಚೈತನ್ಯ. ಅಧ್ಯಾಯ ಸಾರಾಂಶ: ಭಗವತ್ ಐಶ್ವರ್ಯ ಜ್ಞಾನ, ರಾಜವಿದ್ಯ ರಾಜಗುಹ್ಯಂ, ಕೃಷ್ಣ ಸಂಹಿತ ಮಾರ್ಗಗಳು, ಸತತ ಕೀರ್ತನೆ ತಮ್ಮ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನ ಭವ ಮದ್ಭಕ್ತ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್ ಎಸ್, ಲಕ್ಷ್ಮೀ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದರಲ್ಲಿ 34ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕದಲ್ಲಿ ಅನ್ಸುತ್ತೆ, ಕಂಸನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕಂಸನು ಕೃಷ್ಣ ಧ್ಯಾನ ಮಾಡ್ತಾ ಇರ್ತಾನೆ, ಆದ್ರೆ ಅಸುರಿ ಭಕ್ತಿ ಅಂತ ಏನೋ ಇದೆ. ನಾನು ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ, ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಯಾವ್ದು ಯಾವ ಅಧ್ಯಾಯ? ಇದೇ ಅಧ್ಯಾಯದಲ್ಲಿ ಲಾಸ್ಟ್ ಶ್ಲೋಕ ಇದೆ, 34ನೇ ಶ್ಲೋಕದಲ್ಲಿ ಕಂಸ ಕೂಡ ಸದಾ ಕೃಷ್ಣನ್ ಬಗ್ಗೆ ಒಂಥರ ಹೆದರ್ಕೊಂಡಿರ್ತಾನೆ. ಅಸೂರಿ ಭಕ್ತಿ ಅಂತ ಏನೋ ಓದಿದ್ದೆ, ನಂಗೆ ಅದು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಹೇಳಿ. ಎಸ್, ನೋಡಿ ಎಂತಂದ್ರೆ ಯಾವಾಗಲೂ ನಾವು ಫೇವರೇಬಲ್ ಇದರಲ್ಲಿ ಇರಬೇಕು. ಎಸ್, ಫೇವರೇಬಲ್ ಮತ್ತೆ ಅನ್ಫೇವರೇಬಲ್. ಹೀಗೇಗಂದ್ರೆ ಈಗ ಕಂಸ ಕೂಡ ಕಾನ್ಸ್ಟೆಂಟ್ ಸ್ಮರಣೆಯಲ್ಲಿ ಇದ್ದ, ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣನ ಕೊಲ್ಬೇಕು, ಕೃಷ್ಣ 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 ಅಂತ. ಅದು ಒಳ್ಳೇದಲ್ಲ ಅಂತ. ಆದ್ರೆ ಫೇವರೇಬಲ್ ಅಂದ್ರೆ ಕೃಷ್ಣನನ್ನು ಯಾರು ನೆನೆಯುವಂಥದ್ದು? ಅರ್ಜುನ. ಅದು ಫೇವರೇಬಲ್. ಹಾಗಾಗಿ ಅವ ಹೇಗಂದ್ರೆ ಹೇಗೆ ಕೊಲ್ಲುವಂಥದ್ದು ಅಂದ್ರೆ ಯಾವಾಗಲೂ ಅದೇ ಯೋಚನೆ, ಕೃಷ್ಣನ ಕೊಲ್ಬೇಕು. ಅದು ಒಳ್ಳೇದಲ್ಲ. ಅದನ್ನು ಹೇಳುವಂಥದ್ದು ಈ ಶ್ಲೋಕದಲ್ಲಿ. ದೇರ್ ಆರ್ ಸಮ್ ಹೂ ಆರ್ ಡೆಮೋನಿಕ್, ದೇ ಆಲ್ಸೋ ಥಿಂಕ್ ಆಫ್ ಕೃಷ್ಣ ಬಟ್ ಎನ್ವಿಯಸ್ಲಿ. ಅದು ಅಸೂಯೆ. Just like in Kamsa, Krishna's uncle. He was also thinking of Krishna always, but he thought of Krishna as his enemy. ಶತ್ರು ಆಗಿ ಯಾವಾಗಲೂ ಆಂಗ್ಸೈಟಿಯಲ್ಲಿ ಇದ್ದ, ಅಂದ್ರೆ ಕುಂಟ. When Krishna would come to kill him, that kind of thinking will not help us. ಅಂತದ್ದು ಒಳ್ಳೇದಲ್ಲ. One should be thinking of Krishna in devotional love. ಪ್ರೀತಿಯಿಂದ, ಪ್ರೀತಿಪೂರ್ವಕ. ಎಸ್ ಎಸ್, ಶೀಲಾ ಅವರು ಹೇಳಿ. ಶೀಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ, ನಮ್ಮ ಡಿಸ್ಟಿಕ್ ಅಲ್ಲಿ ಇಸ್ಕಾನ್ ಟೆಂಪಲ್ ಇದೆ, ಅಲ್ಲಿ ನಾನು ಹೋಗ್ತಾ ಇರ್ತೀನಿ. ಅಲ್ಲಿ ನಮಗೆ ಜಪಮಾಲೆದು ದೊಡ್ಡ ಮಣಿಯಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿರೋದು. ಅಷ್ಟ ಸಖಿಯರು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಷ್ಟ ಸಖಿಯರು ಅಂದ್ರೆ ಕೃಷ್ಣನ ಅಷ್ಟ ಸಖಿಯರು ಈ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕು, ದೊಡ್ಡ ಮಣಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ನಮಗೆ ಹೇಳ್ಕೊಟ್ಟಿರೋದು ಪ್ರಭುಜಿ. ಹೌದಾ?
ಹೌದು. ಓಕೆ ಓಕೆ. ಯಾವ ಯಾವ ಸೈಡ್ ಇಂದ ಅದು ಕರೆಕ್ಟ್ ಪ್ರಭುಜಿ? ತಿಳಿಸ್ತೇನೆ ನಿಮ್ಗೆ ತಿಳಿಸ್ತೇನೆ. ಎಸ್ ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಎಸ್, ಇಶಿತಾ ಪ್ರಭು. ನಮಸ್ತೆ ಗುರುಗಳೇ. ಹಾ, ಗುರುಗಳೇ, ನಾವು ಜಪ ಮಾಡಕ್ಕಾಗಲ್ಲ, 1 ತಾಸು 2 ತಾಸು ಮಾಡ್ಬೋದು. ಬೇರೆ ನಮ್ಮ ಮನೆ ಕೆಲಸಗಳನ್ನ ಮಾಡ್ತಾ ನಾವು ಯಾವ ತರ ಕೃಷ್ಣ ಭಕ್ತಿಲಿ ತೊಡಗ್ಬೋದು? ಅವಾಗ್ಲೂ ಜಪ ಮಾಡ್ಬೋದು? ನೋಡಿ, ಜಪ ಮಾಡ್ಲಿಕ್ಕೆ ಆಗುದಿಲ್ವಾ? ಅಲ್ಲ, ದಿನಕ್ಕೆ 1 ತಾಸು ಮಾಡ್ಬೋದು. ಬೇರೆ ಕೆಲಸವನ್ನು ಮಾಡ್ತಾ ಬೇರೆ ಕೆಲಸದಲ್ಲಿ 1 ತಾಸು ಮಾಡಿ ಅಲ್ಲ, ಈಗ 1 ತಾಸು ಮಾಡಿ. ಸರಿ, ಬೇರೆ ಕೆಲಸ ಮಾಡ್ತಾ ಯಾವ ತರ ನಮ್ಮ ಮನ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು ಕೃಷ್ಣ? ಫಸ್ಟಿಗೆ ಅದೇ 1 ತಾಸು ಜಪ ಮಾಡಿ, ಕಂಟ್ರೋಲ್ ಬರ್ತದೆ. ಎಸ್ ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ? ಎಸ್, ಲಕ್ಷ್ಮೀ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ. ಈಗ ಭಗವಂತನಿಂದ ಕೊಲ್ಲಲ್ಪಟ್ಟವರಿಗೆ ಮೋಕ್ಷ ಅಂತ ನಾವು ತಿಳ್ಕೊಂಡಿದೀವಲ್ಲ, ಯಾವುದು? ಭಗವಂತನಿಂದ ಕೊಲ್ಲಲ್ಪಟ್ಟವರಿಗೆ ಹಾ, ಮೋಕ್ಷ ಅಂತ. ಈಗ ಶ್ರೀರಾಮನಿಂದ ಮರೀಚ ರಾಕ್ಷಸಿ ಕೊಲ್ತಾನೆ, ಹ್ಮ್ ಸಾಯಲ್ಪಡ್ತಾನೆ. ಮತ್ತೆ ಈಗ ಕೃಷ್ಣನಿಂದ ಕಂಸ ಸಾಯಲ್ಪಡ್ತಾನೆ. ಅವ್ರಿಗೆ ಮೋಕ್ಷ ಸಿಗುತ್ತಾ? ಸಿಗ್ತದೆ. ಕಂಸ ಅಸೂರಿ ಆದ್ರೂ ಕೂಡ ಸಿಗುತ್ತಾ? ಹೌದು, ಸಿಗ್ತದೆ. ಯಾಕಂದ್ರೆ ಹಿರಣ್ಯಕಶಿಪು ಕೂಡ ಹೌದಪ್ಪ. ಯಾಕೆಂದ್ರೆ ನೋಡಿ, ಎಂತ ಅಂದ್ರೆ ಈಗ ಓಕೆ, 1 ನಿಮಿಷ. ಎಂತ ಅಂದ್ರೆ ಈ 4 ಕುಮಾರರು ವೈಕುಂಠಕ್ಕೆ ಹೋಗ್ತಾರೆ ನಾರಾಯಣ ದರ್ಶನಕ್ಕೆ. ಅಲ್ಲಿ ಎಂತ ಆಗ್ತದೆ, ಈ ಜಯ ವಿಜಯ ಬಿಡುವುದಿಲ್ಲ ಅವರನ್ನು. ಹಾಗೆ ಅವರು ಶಾಪ ಕೊಡ್ತಾರೆ, ನೀವು ನೆಕ್ಸ್ಟ್ ಇಲ್ಲಿ ಇರ್ಲಿಕ್ಕೆ ಲಾಯಕಲ್ಲ, ನೀವು ಅಸುರರಾಗಬೇಕಂತ. ಇಮಿಡಿಯೇಟ್ ನಾರಾಯಣ ಬರ್ತಾನೆ ಅಲ್ಲಿಂದ. ನಾನು ಬಂದ ಕೂಡಲೇ ಈ 4 ಕುಮಾರರು ಅವನ ಪಾದಕ್ಕೆ ಅಡ್ಡ ಬೀಳ್ತಾರೆ. ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಇದು ನಾರಾಯಣ ಪ್ಲಾನ್ ಅಂತ. ಅವನಿಗೆ ಅಲ್ಲಿ ಎಂತಂದ್ರೆ ಭೌತಿಕ ಲೋಕದಲ್ಲಿ ಅವನಿಗೆ ಲೀಲೆ ಮಾಡಬೇಕು. ಅದಕ್ಕೆ ಎಂತ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಇಮಿಡಿಯೇಟ್, ಯಾಕಂದ್ರೆ ಅವ ಬರುವಾಗಲೇ ಅವನಿಗೆ ಬರ್ಬೋದಿತ್ತು, ಆದ್ರೆ ಅವ್ರು ಶಾಪ ಕೊಟ್ಟ ಮೇಲೆ ಬರ್ತಾನೆ. ಅವರ ಶಾಪ ಕೊಟ್ಟ ಮೇಲೆ ಬರ್ತಾನೆ. ಅಲ್ಲಿ ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಈ ಜಯ ವಿಜಯ ಅವರು ಎಂತಾಗುವಂಥದ್ದು, ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ. ಹಾಗಾಗಿ ಮತ್ತೆ ಯಾವುದೇ ದೇವತೆಗಳಿಗೆ ಅವರನ್ನು ಕೊಲ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ಸ್ವತಃ ಬರಬೇಕು. ಹಾಗಾಗಿ ಇದು ಕೃಷ್ಣನ ಲೀಲೆ. ಈಗ ಯಾರೇ ಕೃಷ್ಣನ ಲೀಲೆಯಲ್ಲಿ, ಈಗ ಕಂಸ ಆಗ್ಲಿ, ಈಗ ಶಿಶುಪಾಲ ದಂತವಕ್ರ ಆಗ್ಲಿ, ಹಿರಣ್ಯಕಶಿಪು ಹಿರಣ್ಯಾಕ್ಷ, ಇವರನ್ನೆಲ್ಲ ಕೃಷ್ಣ ಅಂತಂದ್ರೆ ಆ ಕೃಷ್ಣನ ಲೀಲೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಕೃಷ್ಣ ಕೈಯಿಂದ ಇದುವಾಗೂ ಅವರಿಗೆ ಸಿಗ್ತದೆ. ಮತ್ತೆ ಕೃಷ್ಣ ಅದಕ್ಕೆ ಯೂಸ್ ಮಾಡೋ ಯಾರನ್ನು? ಜಯ ವಿಜಯ ಅವನ ಅಸೋಸಿಯೇಟ್ಸ್ ಅಲ್ಲಿ, ಅವರನ್ನೇ ಆ ರೀತಿಗೆ ಯೂಸ್ ಮಾಡಿದ್ರು. ಅದನ್ನು ತಿಳಿಬೇಕು. ಎಸ್, ಬೇರೆ ಯಾವ್ದು ಪ್ರಶ್ನೆ? ಎಸ್, ಚಾಂಟ್ 16 ಹೇಳಿ. ಚಾಂಟ್ 16 ಹೇಳಿ. ಅನ್ಮ್ಯೂಟ್ ಮಾಡಿ ಸರ್. ಪಾಂಡವರು ಮೋಕ್ಷಕ್ಕೋಸ್ಕರ
ಪಾಂಡವರು ಕೃಷ್ಣನ ಇಟರ್ನಲ್ ಅಸೋಸಿಯೇಟ್ಸ್. ಓಕೆ ಕೃಷ್ಣನ ಇಟರ್ನಲ್ ಅಸೋಸಿಯೇಟ್, ನಿತ್ಯ ಸಂಗಾತಿಗಳು. ಕೃಷ್ಣ ಯಾವಾಗೆಲ್ಲ ಬರ್ತಾರೆ ಆಗ ಬರ್ತಾರೆ. ಓಕೆ ಇನ್ನೊಂದು ವಿಷಯ, ಡಿವೋಟೀಸ್ ದೇ ಡೋಂಟ್ ವಾಂಟ್ ಮೋಕ್ಷ. ಓಕೆ ಮೋಕ್ಷ ಅಂದ್ರೆ ಎಂತ? ಫಸ್ಟ್ ಆಫ್ ಆಲ್ ಮೀನಿಂಗ್ ಎಸ್ ಹೇಳ್ಬೋದಾ ಸರ್? ಮತ್ತೆ ಇಲ್ಲಿ ಬಂದು ಈ ಜಂಜಟ್ ಎಲ್ಲ ಬೇಡದೆ ಇರೋದು ಮೋಕ್ಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾರಿ, ನೀವು ನನಗೆ ಕರೆಕ್ಟ್ ಮಾಡಿ. ನೋಡಿ, ಮೋಕ್ಷ ಅಂದ್ರೆ ಎಂತ ಅಂದ್ರೆ ದೇರ್ ಆರ್ 5 ಮೋಕ್ಷ: ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಶಾಸ್ತಿ. ಸಾಯುಜ್ಯ ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು. ಇದು ಪ್ಯೂರ್ ಈ ವೈಷ್ಣವರಿಗೆ ಬೇಡ. ಆದ್ರೆ ಮಾಯಾವಾದೀಸ್, ನಿರಾಕಾರವಾದೀಸ್ ಅದು ಅದಕ್ಕೆ ಹೋಗ್ತಾರೆ. ಆದ್ರೆ ಅದು ಒಳ್ಳೇದಲ್ಲ. ನೆಕ್ಸ್ಟ್ 4 ಮೋಕ್ಷದ ಸಾಮೀಪ್ಯ ಅಂದ್ರೆ ದೇವರ ಹತ್ತಿರ ಇರುವಂಥದ್ದು, ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಇರುವಂಥದ್ದು, ಸಾರೂಪ್ಯ ಅಂದ್ರೆ ಭಗವಂತನಾಗಿ ರೂಪ ಇರುವಂಥದ್ದು, ಶಾಸ್ತಿ ಅಂದ್ರೆ ಭಗವಂತನಿಗಿದ್ದ ಅಪಿಲೆನ್ಸ್ ಇರುವಂಥದ್ದು. ಹಾಗಾಗಿ ಪ್ಯೂರ್ ಡಿವೋಟೀಸ್ ಇದು 4 ಕೂಡ ಬೇಡ. ಅವ್ರಿಗೆ ಎಂತ ಬೇಕು? ಅವ್ರು ಎಲ್ಲಿ ಹೋಗ್ಲಿಕ್ಕೆ ಕೂಡ ರೆಡಿ ಇರ್ತಾರೆ. ದೇ ಆರ್ ರೆಡಿ ಟು ಗೋ ಫಾರ್ ಹೆಲ್ ಆಲ್ಸೋ. ಅದರಲ್ಲಿ ಕೃಷ್ಣ ಸೇವೆ ಬೇಕು. ಹಾಗಾಗಿ ಅದರಲ್ಲಿ ಈ ಪಾಂಡವರು ದೇ ಆರ್ ಇಟರ್ನಲ್ ಅಸೋಸಿಯೇಟ್. ಅವ್ರು ಯಾಕೆ ಬಯಸ್ತಾರೆ? ಅವ್ರಿಗೆ ಬೇಡ, ಅವರಿಗೆ ಭಗವಂತನ ಸೇವೆ ಬೇಕು. ಎಸ್ ಓಕೆ, ಎಸ್. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ವಾಂಚ